ವೀಕ್ಷಕ ಬಂಧುಗಳಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾಡು ನುಡಿಗಾಗಿ ಅಪ್ರತಿಮ ಸಾಧನೆಗೈದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ, ನಾಡಿನ ಆತ್ಮಗೌರವಕ್ಕಾಗಿ ಮಿಡಿದು ಮಡಿದು ಹುತಾತ್ಮರಾದ ಸುಮಾರು 6.5 ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇವತ್ತು ಒಂದು ದಿವಸದಲ್ಲಿ ನಾವೆಲ್ಲ ನೆನಪು ಮಾಡಿಕೊಂಡ್ರೆ ಈ ವರ್ಷ ಇನ್ನೊಂದು ವಿಚಾರಕ್ಕಾಗಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಸಂವತ್ಸರ. 1965ನೇ ಇಸವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ 2ನೆಯ ಯುದ್ಧಕ್ಕೆ ಸಾಕ್ಷಿಯಾದಂತಹ ಸಾವಿರಾರು ಜನ ಯೋಧರ, ಸಾವಿರಾರು ಕುಟುಂಬಗಳ ಕಣ್ಣೀರ ಕಥೆ 1965ರ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ. ಬಂಧುಗಳೇ, ಇತ್ತೀಚೆಗೆ ನೇಪಾಳದಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ನಾಮಕರಣ ಶಾಸ್ತ್ರವೊಂದು ಆಯೋಜನೆ ಆಗಿತ್ತು. ಸಾಧಾರಣವಾಗಿ ನಮ್ಮೂರಲ್ಲೂ ನಮ್ಮ ಮನೆಗಳಲ್ಲೂ ನಾಮಕರಣ ಶಾಸ್ತ್ರದ ಆಯೋಜನೆ ಅಂತಂದರೆ ಅತ್ಯಂತ ವಿಶಿಷ್ಟವಾಗಿಯೇ ಇರ್ತದೆ. ಆದರೆ ನೇಪಾಳದಲ್ಲಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನಡೆದಂತಹ ನಾಮಕರಣ ಕಾರ್ಯಕ್ರಮ ನಮ್ಮೂರಲ್ಲೆಲ್ಲೂ ಗೊತ್ತೇ ಆಗಲಿಲ್ಲ. ನೇಪಾಳದ ಒಬ್ಬ ತಾಯಿ ತನ್ನ ಪುಟ್ಟ ಹೆಣ್ಣು ಮಗುವಿಗೆ ಭಾರತಿ ಅಂತ ಹೆಸರಿಡ್ತಾಳೆ. ನೇಪಾಳದ ತಾಯಿ ತನ್ನ ಮಗುವಿಗೆ ಭಾರತಿ ಅನ್ನುವ ಹೆಸರನ್ನು ಇಟ್ಟ ತಕ್ಷಣ ಒಂದಷ್ಟು ನೇಪಾಳದ ಮಾಧ್ಯಮಗಳು ಆ ತಾಯಿಯನ್ನು ಭೇಟಿ ಮಾಡಿ ಪ್ರಶ್ನೆ ಮಾಡ್ತವೆ. ಅಲ್ಲ, ನೇಪಾಳದಲ್ಲಿ ಹುಟ್ಟಿದಂತಹ ನೀನು, ನೇಪಾಳದಲ್ಲಿಯೇ ನಿನ್ನ ಮಗಳ ಜನ್ಮವೂ ಆಗಿದೆ ಅನ್ನೋಂಥದ್ದು ಸತ್ಯವೇ ಆಗಿರುವಾಗ ನಿನ್ನ ಮಗುವಿಗೆ ಭಾರತಿ ಅಂತ ಯಾಕೆ ಹೆಸರನ್ನು ಇಡ್ತಿ ಅಂತ ಆ ತಾಯಿಯ ಬಳಿಯಲ್ಲಿ ನೇಪಾಳದ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿ ಕೇಳಿದಾಗ ಆ ತಾಯಿ ತುಂಬ ಸುಂದರವಾಗಿ ಉತ್ತರ ಕೊಡ್ತಾಳೆ. ಇತ್ತೀಚೆಗೆ ಪಶುಪತಿನಾಥನ ಸನ್ನಿಧಾನದಲ್ಲಿ ನಡೆದಂತಹ ಇತಿಹಾಸದಲ್ಲಿ ಕಂಡು ಕೇಳರಿಯದೇ ಇದ್ದ ಅತ್ಯಂತ ಭೀಕರವಾದ ಭೂಕಂಪದಲ್ಲಿ ಸಿಲುಕಿದ ಸಾವಿರಾರು ಮಂದಿಯಲ್ಲಿ ನಾನು ಒಬ್ಬಳು. ನನ್ನ ಮಗು ಇನ್ನೂ ಜಗತ್ತು ಏನು ಅಂತ ನೋಡಿರಲಿಲ್ಲ, ನನ್ನ ಮಗುವಿಗೆ ಜಗತ್ತಿನ ಪಾಠ ಆಗಿರಲಿಲ್ಲ, ನನ್ನ ಮಗುವಿನ ಪಾದ ಇನ್ನೂ ನೇಪಾಳದ ನೆಲವನ್ನು ಮುಟ್ಟಿರಲಿಲ್ಲ. ನನ್ನ ಉದರದ ಒಳಗಡೆಯೇ ಇದ್ದಂತಹ ನನ್ನ ಮಗುವನ್ನು ಮತ್ತು ನನ್ನನ್ನು ರಕ್ಷಣೆ ಮಾಡಿದಂತಹ ಕೀರ್ತಿ ಅದು ಭಾರತೀಯ ಸೈನಿಕರದ್ದು. ನನ್ನ ಮಗು ಕಣ್ತೆರೆಯೋದಕ್ಕಿಂತ ಮೊದಲೇ ನನ್ನ ಮಗುವಿಗೆ ಪುನರ್ಜನ್ಮವನ್ನು ಕೊಟ್ಟಂತಹ ಭಾರತೀಯ ಸೈನಿಕರ ತ್ಯಾಗ, ಭಾರತೀಯ ಸೈನಿಕರ ರಾಷ್ಟ್ರಾಭಿಮಾನ, ಭಾರತೀಯ ಸೈನಿಕರ ಮಾನವೀಯತೆಗೆ ನಾನು ಬದ್ಧಳಾಗಿ ಮಾನವೀಯತೆಗೆ ಕೈ ಮುಗಿದು ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಗು ಇರೋವಷ್ಟು ಸಂದರ್ಭದಲ್ಲೆಲ್ಲ ಭಾರತವನ್ನು ನೆನಪು ಮಾಡಿಕೊಂಡು ಬದುಕಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ಮಗುವಿಗೆ ಭಾರತಿ ಅಂತ ಹೆಸರಿಡ್ತಾ ಇದ್ದೇನೆ ಅಂತ ಆ ತಾಯಿ ಉತ್ತರ ಕೊಡ್ತಾಳಂತೆ. ಇಡೀ ಜಗತ್ತಿಗೆ ಭಾರತೀಯ ಸೈನಿಕರು ಅಂದರೆ ಅದೇನೋ ಆದರ್ಶ, ಭಾರತೀಯ ಸೈನಿಕರು ಅಂದರೆ ಅದೇನೋ ಸೆಳೆತ, ಅದೇನೋ ಆಕರ್ಷಣೆ. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಯುದ್ಧ ಮಾಡಬೇಕಾಗಿದ್ದರೆ ನೇರ ಯುದ್ಧವನ್ನು ಮಾಡಿದರೆ ಭಾರತೀಯ ಸೈನಿಕರು ಮಾತ್ರ ವರ್ಷದ 3/4 ಭಾಗ 1.5 ಇಂದ 3 ಫೀಟ್ ಆಳದವರೆಗಿನ ಹಿಮಪರ್ವತದಲ್ಲಿ ಯುದ್ಧ ಮಾಡ್ತಾ ಇರುವಂಥದ್ದು ಈ ದೇಶದ ಸೈನಿಕರ ಅತ್ಯಂತ ವಿಶಿಷ್ಟವಾಗಿರುವಂತಹ ಚಿಂತನೆ. ಈ ನಾಡಿನ ಸೈನಿಕ ನಾಡಿಗಾಗಿ ಬಲಿದಾನವಾಗುವಂಥದ್ದು ಅಂದರೆ ಅದು ಪ್ರಭುವಿಗೋಸ್ಕರ ಬದುಕುವಂಥದ್ದು ಅನ್ನುವ ಭಾವನೆಯೊಂದಿಗೆ ಜೀವನ ಮಾಡ್ತಾ ಇದ್ದಾನೆ. ಅಂತಹ ಜೀವನವನ್ನು ಮಾಡಿದ ಸಾವಿರಾರು ಮಂದಿ ಸೈನಿಕರು, ಬಲಿದಾನಿಗಳಾದ ಸಾವಿರಾರು ಮಂದಿ ಸೈನಿಕರು ತಮ್ಮ ಬದುಕನ್ನು ನಾಡಿಗಾಗಿ ಅರ್ಪಣೆ ಮಾಡಿದಂತಹ, ಯಜ್ಞಕ್ಕಾಗಿ ಸಮಿಧೆಯಂತೆ ತಮ್ಮ ಬದುಕನ್ನು ಅರ್ಪಣೆ ಮಾಡಿದಂತಹ ಸಾವಿರಾರು ಮಂದಿ ಸೈನಿಕರ ಜೀವನ ಕಥನ 1947ರಿಂದ ಆರಂಭ ಆಗಿ 1999ರ ತನಕದವರೆಗೆ ಭಾರತ ಎದುರಿಸಿದ 5 ಯುದ್ಧಗಳಲ್ಲಿ ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಡುತ್ತೆ. 1947 ಈ ನೆಲದ ದುಷ್ಪರ್ವ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ನಿಜ, ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿಯಲ್ಲಿ ಒಂದು ದೇಶ 2 ಭಾಗವಾಗಿ ಬದಲಾಗಿ ಹೋಯಿತು. ಭಾರತ ಪಾಕಿಸ್ತಾನ ಅನ್ನುವ 2 ರಾಷ್ಟ್ರಗಳ ನಿರ್ಮಾಣ ಆಯಿತು. ನಮ್ಮ ನಾಡನ್ನು ಆಳ್ತಾ ಇದ್ದಂತಹ ಮುತ್ಸದ್ದಿತನದ ಕೊರತೆಯ ಪರಿಣಾಮವಾಗಿ ಕಾಶ್ಮೀರ ಅನ್ನುವಂಥದ್ದು ಭಾರತಕ್ಕೆ ಶಾಶ್ವತ ತಲೆನೋವಾಗಿ ನಿಂತದ್ದು ನಮಗೆಲ್ಲರಿಗೂ ಗೊತ್ತೇ ಇರುವಂತಹ ವಿಚಾರ.
ಆ ಕಾಶ್ಮೀರಕ್ಕಾಗಿಯೇ ಪಾಕಿಸ್ತಾನ 3 ಬಾರಿ ಭಾರತದ ಮೇಲೆ ದಾಳಿ ಮಾಡಿದೆ. ಬಾಂಗ್ಲಾ ವಿಮೋಚನೆಗಾಗಿ ಅಯಾಚಿತವಾಗಿ ಭಾರತ ಮತ್ತೊಮ್ಮೆ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಮಾಡಬೇಕಾಯಿತು. 62ನೇ ಇಸವಿಯಲ್ಲಿ ಚೀನಾದ ಜೊತೆಗೂ ಭಾರತ ಯುದ್ಧ ಮಾಡಬೇಕಾಯಿತು. ಈ 5 ಯುದ್ಧಗಳಲ್ಲಿ ಭಾರತ ಕಳಕೊಂಡಂತಹ ಸೈನಿಕರ ಸಂಖ್ಯೆಯನ್ನ ಲೆಕ್ಕ ಹಾಕಿದಾಗ ಮೈ ಪರಚಿಕೊಂಡಂತಹ ಅನುಭವ ನಮಗಾಗತ್ತೆ. 47ರ ಸ್ವಾತಂತ್ರ್ಯದ ನಂತರ 48ರಲ್ಲಿ ಮತ್ತೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿತು. ಇವಾಗಿದ್ದದ್ದು ಬರೀ ಒಂದೇ ಆಲೋಚನೆ, ಹೇಗಾದರೂ ಮಾಡಿ ಕಾಶ್ಮೀರವನ್ನು ಮತ್ತೆ ವಶಪಡಿಸಿಕೊಳ್ಳಬೇಕು ಅನ್ನುವ ಕಲ್ಪನೆಯೊಂದಿಗೆ ಭಾರತದ ಮೇಲೆ ಪಾಕಿಸ್ತಾನ 48ನೇ ಇಸವಿಯಲ್ಲಿ ದಾಳಿ ಮಾಡಿತು. ಆದರೆ ಭಾರತದ ಸೈನಿಕರು ವೀರಾವೇಶದಿಂದ ಹೋರಾಟ ಮಾಡಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟೋಸೋದ್ರಲ್ಲಿ ಸಫಲ ಆಗುತ್ತೆ. 1962ರಲ್ಲಿ ಡ್ರ್ಯಾಗನ್ ಚೀನಾ ನಮ್ಮ ಮೇಲೆ ದಾಳಿ ಮಾಡಿದಾಗ ಈ ದೇಶದ ಸೈನಿಕರೆಲ್ಲ ಸೆಟೆದು ನಿಂತು ನಾಡಿಗಾಗಿ ಬಲಿದಾನವನ್ನ ಮಾಡುವುದಕ್ಕೂ ನಾವು ಸಿದ್ಧ ಅನ್ನುವ ಕಠಿಣ ಸಂದೇಶವನ್ನ ಚೀನಾಕ್ಕೆ ಕೊಡೋದ್ರ ಮೂಲಕ ಕದನ ವಿರಾಮ ಆಯಿತು. ಒಂದು ಬಾರಿ ಬಾಲ ಸುಟ್ಕೊಂಡಂತಹ ಪಾಕಿಸ್ತಾನ 65ನೇ ಇಸವಿಯಲ್ಲಿ ಮತ್ತೆ ಭಾರತದ ವಿರುದ್ಧವಾಗಿ ಕೆಲಸ ಮಾಡುವಂತಹ ಆಲೋಚನೆಯನ್ನು ಮಾಡುತ್ತೆ. 1962ನೇ ಇಸವಿಯಲ್ಲಿ ಚೀನಾದ ಜೊತೆಗೆ ಭಾರತ ಯುದ್ಧ ವಿರಾಮ ಕದನ ವಿರಾಮ ಘೋಷಿಸ್ತು ನಿಜ. ಆದರೆ ಭಾರತದ ಸೈನಿಕರಲ್ಲಿ ಶಕ್ತಿ ಇದ್ರೂ ಕೂಡ ರಾಜತಾಂತ್ರಿಕ ಕಾರಣಗಳಿಂದಲಾಗಿ ಭಾರತ ಆ ಯುದ್ಧದಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು. ಅಪಾರವಾಗಿರುವಂತಹ ಸಾವು ನೋವು, ನೂರಾರು ಕೋಟಿ ರೂಪಾಯಿಗಳ ನಷ್ಟ, ಆಹಾರ ಧಾನ್ಯಗಳ ವ್ಯರ್ಥ, ಈ ಎಲ್ಲದರ ಪರಿಣಾಮವನ್ನು ಅರಿತುಕೊಂಡಂತಹ ಪಾಕಿಸ್ತಾನದ ಸಚಿವ ಜುಲ್ಫಿಕರ್ ಆಲಿ ಭುಟ್ಟೋ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಅಯೂಬ್ ಖಾನ್ ಅವರ ಕಿವಿ ಕಚ್ಚುತ್ತಾನೆ. ಭಾರತ ಚೀನಾದ ಜೊತೆಗಿನ ಯುದ್ಧದಲ್ಲಿ ಸೋತು ಹೋಗ್ತಾ ಇದೆ. ಚೀನಾದ ಜೊತೆಗಿನ ಯುದ್ಧದಲ್ಲಿ ಭಾರತೀಯ ಸೈನಿಕರೆಲ್ಲ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡ ಕಾರಣದಿಂದಲಾಗಿ ಇದು ಪಾಕಿಸ್ತಾನಕ್ಕೊಂದು ಸುವರ್ಣ ಅವಕಾಶ. ಚೀನಾದ ಜೊತೆಗೆ ಸೋತು ಸುಣ್ಣವಾಗಿರುವ ಭಾರತೀಯ ಸೈನಿಕರನ್ನ ಹೆಡೆಮುರಿ ಕಟ್ಟಿ ಇಡೀ ಕಾಶ್ಮೀರವನ್ನ ಪಾಕಿಸ್ತಾನದ ಜೊತೆಗೆ ಸೇರಿಸಿಕೊಳ್ಳೋದಕ್ಕಿದು ಪರ್ವಕಾಲ ಅನ್ನುವ ಜುಲ್ಫಿಕರ್ ಆಲಿ ಭುಟ್ಟೋನ ಮಾತಿಗೆ ದನಿಗೂಡಿಸಿದಂತಹ ಅಯೂಬ್ ಖಾನ್ ಪಾಕಿಸ್ತಾನದ ಅಷ್ಟೂ ಸೇನಾಪತಿಗಳ ಮಾರ್ಗದರ್ಶನದೊಂದಿಗೆ ಸೇನಾಪತಿಗಳಿಗೆ ನಿರ್ದೇಶನವನ್ನು ಕೊಡ್ತಾ ಆಗಸ್ಟ್ ತಿಂಗಳ 6ನೇ ತಾರೀಕಿಗೆ 1965ನೇ ಇಸವಿಯಲ್ಲಿ ಭಾರತದ ಇವತ್ತಿನ ಲೈನ್ ಆಫ್ ಕಂಟ್ರೋಲ್ ಅಥವಾ LOC ಕಾಶ್ಮೀರ್ ಅಂತ ನಾವೇನು ಕರೀತೇವೆ, ಆ ಕಾಶ್ಮೀರ ಮೂಲಕ 26ರಿಂದ 30 ಸಾವಿರ ಪಾಕಿಸ್ತಾನದ ಸೈನಿಕರನ್ನ ಭಾರತದ ಒಳಗಡೆ ಕಳಿಸ್ಕೊಟ್ಬಿಡ್ತಾನೆ. ಭಾರತೀಯ ಸೈನಿಕರ ಮನದಲ್ಲಿ ಈ ರೀತಿಯ ಒಂದು ಕಲ್ಪನೆ ಆಗತ್ತೆ ಅನ್ನುವಂಥದ್ದು ಬರಲೇ ಇಲ್ಲ. ಯಾಕೆ ಅಂದರೆ ಚೀನಾದ ಜೊತೆಗೆ ಯುದ್ಧ ಮಾಡಿ ಬಳಲಿದ್ದಂತಹ ಈ ದೇಶದ ಸೈನಿಕ ವ್ಯವಸ್ಥೆ ಇನ್ನೊಂದು ಯುದ್ಧಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಆಗಸ್ಟ್ 5ನೇ ತಾರೀಕಿಗೆ ಅನಧಿಕೃತವಾಗಿ ಮತ್ತು ಆಗಸ್ಟ್ 6, 1965ನೇ ದಿನಾಂಕಕ್ಕೆ ಅಧಿಕೃತವಾಗಿ ನಮ್ಮ ದೇಶದ ಒಳಗಡೆ ಬಂದಂತಹ ಪಾಕಿಸ್ತಾನದ ಸೈನಿಕರು ಮಾಡಿದ ಮೊದಲನೇ ಕೆಲಸ ಈ ದೇಶದ ಸೇನಾ ನೆಲೆಯ ಮೇಲೆ ಅವಿಚ್ಛಿನ್ನವಾಗಿ ಬಾಂಬ್ ದಾಳಿಯನ್ನು ಮಾಡಿದ್ದು. ಈ ದೇಶದ ಸೈನಿಕರು ಮಾನಸಿಕವಾಗಿ ಸಿದ್ಧರಾಗಿರಲಿಲ್ಲ ನಿಜ, ಆದರೆ ದೈಹಿಕ ಸಾಮರ್ಥ್ಯ ಚೆನ್ನಾಗಿತ್ತು. ಪ್ರಧಾನಮಂತ್ರಿಗಳಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಸೈನಿಕರಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ದೆಹಲಿಯ ಯಾವುದೇ ಇಲಾಖೆಗಳ ಕಾಗದ ವಹಿವಾಟುಗಳಿಗಾಗಿ ನಮ್ಮ ಸೈನಿಕರ ಕಾಯಬೇಕಾಗಿಲ್ಲ. ನಿಮಗೆ ಹೇಗನ್ನಿಸುತ್ತೋ ಆ ರೀತಿಯಲ್ಲಿ ಯುದ್ಧದ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗಬಹುದು ಅನ್ನುವ ವಾಮನ ಮನುಷ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಚಿಂತನೆಗೆ ಓಗೊಟ್ಟಂತಹ ನಮ್ಮ ನಾಡಿನ ಸೈನಿಕ ವ್ಯವಸ್ಥೆ ಮಾಡಿದ ಅಸೀಮ ತ್ಯಾಗ ಅದು ಇವತ್ತಿಗೂ ಕಣ್ಕೊರೈಸುವಂಥದ್ದು. ನಮ್ಮ ದೇಶಕ್ಕಾಗಿ ನಡೆಸಿದಂತಹ 1965ರ ಆ ಬಲಿದಾನದ ಕಥೆಗಳು ವೀರೋಚಿತವಾಗಿರುವಂಥದ್ದು. ಆಗಸ್ಟ್ 6ನೇ ತಾರೀಕಿಗೆ ನಮ್ಮ ದೇಶದ ಗಡಿಯ ಒಳಗಡೆ ಬಂದಂತಹ ಪಾಕಿಸ್ತಾನದ ಸೈನಿಕರ ಮಾಹಿತಿ ನಮ್ಮ ಸೈನ್ಯಕ್ಕೆ ಸಿಕ್ಬಿಡ್ತು. ಸೈನ್ಯದ ಮೇಲಧಿಕಾರಿಗಳೆಲ್ಲ ಒಬ್ಬ ಸಿಂಹ ಸದೃಶ ನಾಯಕನ ಹುಡುಕಾಟದಲ್ಲಿದ್ದಾಗ ನಮ್ಮ ಭಾರತೀಯ ಸೈನ್ಯಕ್ಕೆ ಸಿಕ್ಕಿದಂತಹ ಸಿಂಹ ಹುಲಿ ರಣಜಿತ್ ಸಿಂಗ್ ದಯಾಳ್.
ರಣಜಿತ್ ಸಿಂಗ್ ದಯಾಳ್ ಅನ್ನುವಂತಹ ಸೇನಾ ನಾಯಕನ ಮಾರ್ಗದರ್ಶನದಲ್ಲಿ ನಮ್ಮ ದೇಶದ ಸೈನಿಕರು ಯುದ್ಧ ಮಾಡುತ್ತಾರೆ. ಅಯೂಬ್ ಖಾನ್ LOC ಮೂಲಕ ಭಾರತದ ಒಳಗಡೆ 30,000 ಸೈನಿಕರನ್ನ ಕಳಿಸ್ಕೊಟ್ಟಿದ್ರು. ಅವನ ಆಲೋಚನೆ ಇದ್ದದ್ದು ಗುಜರಾತಿನ ಕಚ್ನ ಮೂಲಕ ಭಾರತದ ಒಳಗಡೆ ಒಂದಷ್ಟು ಸೈನಿಕರನ್ನ ಕಳಿಸ್ಕೊಡ್ಬೇಕು. ಒಂದು ವೇಳೆ ಗುಜರಾತಿನ ಕಚ್ನ ಮೂಲಕ ಭಾರತಕ್ಕೆ ಸೈನಿಕರ ರವಾನೆ ಆಯಿತು ಅಂದರೆ ಇಡೀ ಸೈನಿಕ ಪಡೆ ನೇರವಾಗಿ ಕಚ್ ಭಾಗಕ್ಕೆ ಬಂದು ಗುಜರಾತ್ ರಕ್ಷಣೆಗೋಸ್ಕರ ತೊಡಗಿಸಿಕೊಳ್ಳುತ್ತೆ. ಆವಾಗ ಬಹಳ ಸಲೀಸಾಗಿ ಪಾಕಿಸ್ತಾನವನ್ನು ನಾವು ಬುಟ್ಟಿಗೆ ಹಾಕ್ಕೊಳ್ಳಬಹುದು ಅನ್ನುವ ಅಯೂಬ್ ಖಾನ್ನ ಆಲೋಚನೆ ಎಷ್ಟು ಅದ್ಭುತವಾಗಿತ್ತು ಅಂದರೆ ಗುಜರಾತಿನ ಕಚ್ ಪ್ರಾಂತಕ್ಕೂ ಸೈನಿಕರನ್ನ ಕಳಿಸ್ಕೊಡ್ತಾನೆ. ನಮ್ಮ ದೇಶದ ಸೈನಿಕ ತುಕಡಿ ಕಚ್ ಭಾಗಕ್ಕೆ ಹೋಗುವಂತಹ ಹೊತ್ತಿನಲ್ಲಿ ಕಾಶ್ಮೀರದ ಮತ್ತು ಕಾರ್ಗಿಲ್ನ ಒಂದಷ್ಟು ಭಾಗ ಪಾಕಿಸ್ತಾನ ವಶಪಡಿಸಿಕೊಳ್ತಾ ಇದೆ ಅನ್ನುವಂತಹ ಸುದ್ದಿ ನಮ್ಮ ಸೈನಿಕರಿಗೆ ಗೊತ್ತಾಯಿತು. ಕಚ್ನ ಒಳಗಡೆ ನುಸುಳಿದ್ದಂತಹ ಪಾಕಿಸ್ತಾನಿ ಸೈನಿಕರನ್ನ ನಿರ್ನಾಮ ಮಾಡಿದ ಭಾರತೀಯ ಸೈನ್ಯ ರಣಜಿತ್ ಸಿಂಗ್ ದಯಾಳ್ ನೇತೃತ್ವದಲ್ಲಿ ನೇರವಾಗಿ ಪಾಕಿಸ್ತಾನಕ್ಕೆ ಲಗ್ಗೆ ಇಡುವಂತಹ ಆಲೋಚನೆ ಮಾಡುತ್ತೆ. 20 ದಿವಸಗಳ ಕಾಲ ಒಂದು ರೀತಿಯ ಅಘೋಷಿತ ವಾತಾವರಣ ನಮ್ಮ ಸೈನ್ಯದಲ್ಲೂ ಸೃಷ್ಟಿಯಾಗಿತ್ತು. ಆಗಸ್ಟ್ 6ರಿಂದ ಆಗಸ್ಟ್ 26ರ ತನಕದ 20 ದಿವಸಗಳ ಅಂತರದಲ್ಲಿ ನಮ್ಮ ಸೈನಿಕರ ಮಾನಸಿಕ ಸ್ಥಿತಿಯನ್ನ ಜಾಗೃತಗೊಳಿಸುವ ಕೆಲಸವನ್ನ ರಣಜಿತ್ ಸಿಂಗ್ ದಯಾಳ್ ಮಾಡಿದರೆ ಆಗಸ್ಟ್ 26ನೇ ತಾರೀಕಿಗೆ ಸಾಂಖ್ಯ ಶಿಖರ ಶ್ರೇಣಿಯನ್ನ ನಮ್ಮ ದೇಶದ ಸೈನಿಕರು ಸುತ್ತುವರಿತಾರೆ. ಹಾಜಿಪುರ್ ಕಣಿವೆ ಅನ್ನುವಂಥದ್ದು ಇವತ್ತಿಗೂ ಭಾರತ ಎದುರಿಸ್ತಾ ಇರುವಂತಹ ಬಹಳ ದೊಡ್ಡ ಸಮಸ್ಯೆ. ಹಾಜಿಪುರ್ ಕಣಿವೆ ವಾಸ್ತವದಲ್ಲಿ ಭಾರತಕ್ಕೆ ಸೇರಿದ್ದು ಕಾಶ್ಮೀರದ ಒಂದು ಭಾಗ. ಆದರೆ ಹಾಜಿಪುರ್ ಕಣಿವೆಯ ಕೆಳಭಾಗದಲ್ಲಿ ಭಯೋತ್ಪಾದಕರು ತಮ್ಮ ಅಡಗುದಾಣವನ್ನ ಮಾಡಿಕೊಂಡು ಪಾಕಿಸ್ತಾನದವರು ಆ ಭಯೋತ್ಪಾದಕರ ಮೂಲಕ ವಿಶಾಲವಾಗಿರುವ ಬೆಳೆಯನ್ನ ತೆಗೆದುಕೊಳ್ಳುವುದಕ್ಕೆ ಕಾರಣೀಕರ್ತವಾದದ್ದು ಅದೇ ಹಾಜಿಪುರ್. ಆ ಹಾಜಿಪುರ್ ಪರ್ವತ ಶ್ರೇಣಿಯನ್ನ ಒಂದು ಬಾರಿ ವಶಪಡಿಸಿಕೊಂಡದ್ದೇ ಆದರೆ ನಮ್ಮ ನೆಲ ಅತ್ಯಂತ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಅನ್ನುವ ಕಲ್ಪನೆಯನ್ನ ಕಂಡಂತಹ ರಣಜಿತ್ ಸಿಂಗ್ ದಯಾಳ್ ಹಾಜಿಪುರ್ ಪರ್ವತ ಶ್ರೇಣಿಯನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದರು. ಅದಕ್ಕೆ ಅಡ್ಡಲಾಗಿದ್ದಂತಹ ಸಾಂಖ್ಯ ಶಿಖರ ಶ್ರೇಣಿಯನ್ನ ಇದ್ದಕ್ಕಿದ್ದ ಹಾಗೆ ಆಗಸ್ಟ್ ತಿಂಗಳ 26ನೇ ತಾರೀಕು ರಾತ್ರಿ ಹೊತ್ತಿನಲ್ಲಿ ದಾಳಿ ಮಾಡುತ್ತಾರೆ. ಪಾಕಿಸ್ತಾನದವರು ಹಗಲು ಪೂರ್ತಿ ತಮ್ಮ ನೌಕಾನೆಲೆಯನ್ನ ಸೇನಾ ನೆಲೆಯನ್ನ ಭದ್ರಪಡಿಸಿಕೊಳ್ಳೋ ಆಲೋಚನೆಯಲ್ಲಿದ್ದರೆ ರಾತ್ರಿ ನಿದ್ದೆಯಲ್ಲಿ ಮೈ ಮರೆತು ಬಿಟ್ಟಿದ್ರಾಯ್ತು. ರಣಜಿತ್ ಸಿಂಗ್ ದಯಾಳ್ ನೇತೃತ್ವದ ಒಂದು ತುಕಡಿಯ 100 ಮಂದಿ ಸೈನಿಕರ ತಂಡ 2 ಭಾಗವಾಗಿ 54-46 ಅನ್ನುವ 2 ಭಾಗವಾಗಿ ಹೋಗ್ತಾ 54 ಮಂದಿ ಸೈನಿಕರ ತಂಡ ಕೋಟೆಯನ್ನ ಶಿಖರ ಶ್ರೇಣಿಯನ್ನ ಸುತ್ತುವರಿದರೆ 46 ಸೈನಿಕರ ತಂಡ ರಣಜಿತ್ ಸಿಂಗ್ ದಯಾಳ್ ನೇತೃತ್ವದಲ್ಲಿ ಸಾಂಖ್ಯ ಶಿಖರ ಶ್ರೇಣಿಯ ಮೇಲೆ ಭಾರತದ ಪತಾಕೆಯನ್ನ ಹಾರಿಸುತ್ತೆ. ಆಗಸ್ಟ್ 28ನೇ ತಾರೀಕು ರಾತ್ರಿ ಹಾಜಿಪುರ್ ಕಣಿವೆಯನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು ಅಂತ ಆಲೋಚನೆ ಮಾಡದಂತಹ ತಂಡಕ್ಕೆ ದಯಾಳ್ ಕೊಟ್ಟಂತಹ ಮಾರ್ಗದರ್ಶನ ಏನು ಅಂದ್ರೆ, ನಾವು ಒಳಗಡೆ ಬಂದದ್ದು 100 ಜನ, 54-46 ಅಂತ 2 ಭಾಗ ಆಗಿದ್ದೇವೆ, ಅಷ್ಟೂ ಜನ ಉಳಿದುಕೊಂಡಿದ್ದೇವೆ. ಹಾಜಿಪುರ್ ಕಣಿವೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ನಾವು 46 ಜನ ಮುಂದಡಿ ಇಡ್ತಾ ಇದ್ದೇವೆ. ನಿಮ್ಮೆಲ್ಲರ ನಾಯಕ ನಾನು, ನೀವು ಏನೇ ಮಾಡಬೇಕಾಗಿದ್ರೂ ನನ್ನನ್ನು ಕೇಳೇ ಮಾಡಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಸೈನಿಕ ಸಾಯುವಂತಿಲ್ಲ. ಇದು ನಿಮ್ಮ ಮೇಲಧಿಕಾರಿ ದಯಾಳ್ನ ಅಂತಿಮ ಆಜ್ಞೆ ಅಂತ ಹೇಳಿಬಿಟ್ಟು ಸೈನಿಕರಲ್ಲೆಲ್ಲ ವೀರೋಚಿತವಾಗಿರುವ ಉದ್ಗಾರವನ್ನ ತೆಗೆಸ್ಬಿಡ್ತಾರೆ ದಯಾಳ್. ಹಾಜಿಪುರ್ ಕಣಿವೆ ಮೇಲೆ ದಾಳಿ ಆಯಿತು. ನಮ್ಮ ದೇಶದ ಸೈನಿಕರು ಹಾಜಿಪುರ್ ಕಣಿವೆಯನ್ನ ವಶಪಡಿಸಿಕೊಂಡ್ರು. ಆಗಸ್ಟ್ 28ನೇ ತಾರೀಕಿಗೆ ಅಶೋಕ ಚಕ್ರ ಲಾಂಛಿತ ಭಾರತದ ತಿರಂಗ ಹಾಜಿಪುರ್ ಕಣಿವೆ ಮೇಲೆ ಹಾರಾಡೋದಕ್ಕೆ ಆರಂಭ ಆಯಿತು. ಆದರೆ ರಣಜಿತ್ ಸಿಂಗ್ ದಯಾಳ್ ಕಣಿವೆಯನ್ನ ವಶಪಡಿಸಿಕೊಂಡು ಕೆಳಗಡೆ ಇಳಿದುಕೊಂಡು ಬರಬೇಕಾಗಿದ್ರೆ ಅನೇಕ ಮಂದಿ ಸೈನಿಕರ ಶವ ಅವರನ್ನು ಸ್ವಾಗತ ಮಾಡುತ್ತೆ. ದಯಾಳ್ ಅವರ ಮನಸ್ಸು ತುಂಬಿ ಬಂದು ಒಂದು ಉದ್ಗಾರವನ್ನು ಮಾಡ್ತಾರೆ. ಎಲ್ಲಿಯ ತನಕ ವಿಶಾಲವಾಗಿರುವ ಉದ್ದೇಶಕ್ಕಾಗಿ ಬಲಿದಾನ ಮಾಡುವ ಸೈನಿಕ ಪರಂಪರೆ ನಮ್ಮ ನಾಡಿನಲ್ಲಿ ಇರುತ್ತೋ ಅಲ್ಲಿ ತನಕ ನನ್ನ ಭಾರತ ಮೃತ್ಯುಂಜಯ ಭಾರತವಾಗಿರುತ್ತದೆ ಅನ್ನುವ ಉದ್ಗಾರವನ್ನು ಸಮರಭೂಮಿಯಲ್ಲಿ ರಣಜಿತ್ ಸಿಂಗ್ ದಯಾಳ್ ಮಾಡಿ ಕೆಳಗಡೆ ಬರ್ತಾರೆ. ಪಾಕಿಸ್ತಾನದ ಕಡೆಯಲ್ಲಿ ನಡುಕ ಆರಂಭ ಆದದ್ದೇ ಆಗಸ್ಟ್ 28ಕ್ಕೆ.
ಯಾಕೆ ಅಂದರೆ ರಣಜಿತ್ ಸಿಂಗ್ ದಯಾಳ್ ಅನ್ನುವ ಸಿಂಹವನ್ನು ಎದುರಿಸುವ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇನ್ನೂ ಬಂದಿರಲಿಲ್ಲ. ಯುದ್ಧ ಮಾಡಿದ 22 ದಿವಸಗಳ ಒಳಗಡೆಯೇ ಹಾಜಿಪುರ್ ಕಣಿವೆಯನ್ನು ಕಳೆದುಕೊಳ್ಳುವಂಥದ್ದು ಅಂದರೆ ಪಾಕಿಸ್ತಾನಕ್ಕೆ ನುಂಗಲಾಗದೇ ಇರುವಂತಹ ಬಿಸಿ ತುಪ್ಪ ಆಗಿತ್ತು. ಪಾಕಿಸ್ತಾನ ಒಂದು ಘೋಷಣೆ ಮಾಡಿತು ತಮ್ಮ ಸೈನಿಕರಿಗೆ, ನಮ್ಮ ದೇಶದ ಯಾವನೇ ಒಬ್ಬ ಸೈನಿಕ ರಣಜಿತ್ ಸಿಂಗ್ ದಯಾಳ್ ಅವರನ್ನು ನೇರವಾಗಿ ನೋಡಿ ಬಂದರೆ 50,000, ಅವರ ಕೈಯನ್ನು ಕಡಿದುಕೊಂಡು ಬಂದರೆ 1,00,000, ಅವರ ತಲೆಯನ್ನು ತೆಗೆದುಕೊಂಡು ಬಂದರೆ 2,00,000 ಹಣವನ್ನು ಸರ್ಕಾರ ಬಹುಮಾನವಾಗಿ ಕೊಡುತ್ತೆ ಅಂತ ಸೈನಿಕ ಶಿಬಿರದಲ್ಲಿ ಘೋಷಣೆ ಮಾಡಿದಾಗ ರಣಜಿತ್ ಸಿಂಗ್ ದಯಾಳ್ ಒಂದು ಮಾತನ್ನು ಹೇಳ್ತಾರೆ, ನನ್ನ ತಲೆ ಕತ್ತರಿಸಬೇಕಾದ್ದಿಲ್ಲ, ನನ್ನ ಕೈ ಕತ್ತರಿಸಬೇಕಾದ್ದಿಲ್ಲ, ಕನಿಷ್ಠ ಪಕ್ಷ ನನ್ನ ಎದುರುಗಡೆ ಕುಳಿತುಕೊಂಡು ಮಾತನಾಡಬಲ್ಲ ಪಾಕಿಸ್ತಾನದ ಸೈನಿಕನನ್ನು ಕಳಿಸ್ಕೊಡಿ, ನಮ್ಮ ಸರ್ಕಾರವೇ ಅವನಿಗೆ 5,00,000 ಇನಾಮ್ ಕೊಟ್ಟು ಗೌರವ ಕೊಡುವಂತಹ ವ್ಯವಸ್ಥೆಯನ್ನು ನಾನು ಮಾಡಿಸ್ತೇನೆ ಅಂತ ಹೇಳಿದ ಧೀರ ರಣಜಿತ್ ಸಿಂಗ್ ದಯಾಳ್. 28ನೇ ತಾರೀಕಿಗೆ ಭಾರತದ ಪರಿಕ್ರಮ ಆರಂಭ ಆಗ್ತಾ ಹೋದ ಹಾಗೆ ಪಾಕಿಸ್ತಾನಕ್ಕೂ ಹೆದರಿಕೆ ಆರಂಭ ಆಗಿ ಪಾಕಿಸ್ತಾನ ಅಮೆರಿಕ ಮತ್ತು ರಷ್ಯಾದ ಬಾಗಿಲನ್ನು ಬಡಿಯೋದಕ್ಕೆ ಆರಂಭ ಮಾಡಿತು. ಅಮೆರಿಕ ಮತ್ತು ರಷ್ಯಾ ಸಹಜವಾಗಿಯೇ ಪಾಕಿಸ್ತಾನದ ಪರವಾಗಿ ಕೆಲಸವನ್ನು ಮಾಡುವಂತಹ ಹಂತಕ್ಕೆ ತಲುಪಿಬಿಟ್ಟಾಗ ನಮ್ಮ ದೇಶದ ಸೈನಿಕರಲ್ಲೇನೋ ನಿರಾಸೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ರಷ್ಯಾ ತಾಷ್ಕೆಂಟ್ಗೆ ಕರೆಸ್ಕೊಳ್ತು. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ತನ್ನವರ ಜೊತೆಯಲ್ಲಿ ರಷ್ಯಾಕ್ಕೆ ಹೋಗಿ ಭಾರತ ಹೇಗಾದರೂ ಮಾಡಿ ಯುದ್ಧ ವಿರಾಮವನ್ನು ಘೋಷಿಸಿಕೊಳ್ಳಬೇಕು ಅನ್ನುವ ಘೋಷಣೆಯನ್ನು ಹೇಳಿಸಿಕೊಳ್ಳೋದ್ರಲ್ಲೂ ಸಫಲ ಆಗ್ತಾನೆ. ನಮ್ಮ ದೇಶದ ಸೈನಿಕರ ಸಾಮರ್ಥ್ಯ ಎಷ್ಟಿತ್ತು ಅಂದರೆ ತಾಷ್ಕೆಂಟ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೋಗೋದಕ್ಕಿಂತ ಮೊದಲೇ ಪಾಕಿಸ್ತಾನದವರು ಭಾರತ ದೇಶದ 2.5 ಕಿಲೋಮೀಟರ್ ಒಳಗಡೆ ಬಂದಿದ್ರೆ ನಮ್ಮ ದೇಶದ ಸೈನಿಕರು ಭಾರತದ ಗಡಿಯನ್ನು ದಾಟಿ ಪಾಕಿಸ್ತಾನದ ಗಡಿಯ ಒಳಗಡೆ ಹೊಕ್ಕು ಲಾಹೋರ್ಗೆ 30 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಂತಹ ಅರಿಸೂದನ ರಣವಿಕ್ರಮ ಪ್ರತಾಪಿಗಳಾಗಿ ನಮ್ಮ ನಾಡಿನ ಸೈನಿಕರು ಯುದ್ಧರಂಗದಲ್ಲಿ ಕಂಗೊಳಿಸ್ತಾ ಇದ್ದರು. ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಇನ್ಮುಂದೆ ನಾವು ಒಂದು ವೇಳೆ ಯುದ್ಧಕ್ಕೆ ವಿರಾಮವನ್ನು ಘೋಷಿಸದೇ ಇದ್ದರೆ, ಭಾರತ ಯುದ್ಧದಿಂದ ಹಿಮ್ಮುಖವಾಗಿ ನಡೆಯದೇ ಇದ್ದರೆ ಕಾಶ್ಮೀರ ಬಿಡಿ ಲಾಹೋರನ್ನು ಕಳೆದುಕೊಳ್ಳಬೇಕಾಗತ್ತೆ ಅನ್ನುವ ದುಗುಡಕ್ಕೆ ಬಿದ್ದಂತಹ ಅಯೂಬ್ ಖಾನ್ ಅಮೆರಿಕ ಮತ್ತು ರಷ್ಯಾದ ನಾಯಕರ ಕಾಲು ಹಿಡಿಯುವಂತಹ ಪ್ರಯತ್ನವನ್ನು ಮಾಡದ. ಆ ಪ್ರಯತ್ನದಲ್ಲಿ ಅಯೂಬ್ ಖಾನ್ ಯಶಸ್ವಿ ಆದದ್ದು ಈ ದೇಶದ ದುಷ್ಪರ್ವದ 2ನೇ ಭಾಗ. ಲಾಲ್ ಬಹದ್ದೂರ್ ಶಾಸ್ತ್ರಿ ಧೀಮಂತಿಕೆಯಿಂದ ತಾಷ್ಕೆಂಟಿಗೆ ಹೋದರು. ಒತ್ತಡವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೆ ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕಿಗೆ ಆಗಸ್ಟ್ 6ರಿಂದ ಆರಂಭ ಆದಂತಹ ಅತಾರ್ಕಿಕ ಯುದ್ಧ ತಾರ್ಕಿಕ ಅಂತ್ಯವನ್ನು ಕಾಣದೆ ಮುಕ್ತಾಯಗೊಳ್ತು. ಸೆಪ್ಟೆಂಬರ್ 23, 1965ಕ್ಕೆ ಮುಕ್ತಾಯಗೊಂಡಂತಹ ಭಾರತ ಪಾಕಿಸ್ತಾನದ ಈ ಯುದ್ಧ ಈ ದೇಶಕ್ಕೆ ಉಂಟು ಮಾಡಿದಂತಹ ನಷ್ಟ ಎಷ್ಟು ಅನ್ನುವಂಥದ್ದರ ಕಲ್ಪನೆಯೂ ಇಲ್ಲ. ಆಗಿನ ಕಾಲದಲ್ಲೇ ಒಂದು ದಿವಸಕ್ಕೆ 80ರಿಂದ 1 ಕೋಟಿ ರೂಪಾಯಿ, 80 ಲಕ್ಷದಿಂದ 1 ಕೋಟಿ ರೂಪಾಯಿಗಳವರೆಗಿನ ಖರ್ಚು ಆಗಿದ್ದಿದ್ರೆ ದಾಖಲೆಗಳಲ್ಲಿ 5,684 ಭಾರತೀಯ ಸೈನಿಕರು ಮೃತಪಟ್ಟಿದ್ದಾರೆ ಅಂತಿದೆ. ಆದರೆ ಸೈನಿಕ ದಾಖಲೆಯ ಅನಧಿಕೃತ ಅಂದಾಜಿನ ಪ್ರಕಾರ ಸುಮಾರು ಭಾರತ ಕಳೆದುಕೊಂಡದ್ದು 20,000 ಸೈನಿಕರನ್ನ, ನಾಗರಿಕ ಶಕ್ತಿಯನ್ನ. ನಮ್ಮ ದೇಶ ಸುಮಾರು 26 ಟ್ಯಾಂಕರ್ಗಳನ್ನು ಕಳೆದುಕೊಳ್ತು, ಒಂದಷ್ಟು ಭೂಭಾಗಗಳನ್ನು ಕಳೆದುಕೊಳ್ಳಬೇಕಾಗಿ ಬಂತು. ತಾಷ್ಕೆಂಟ್ ಒಪ್ಪಂದದ ಪರಿಣಾಮ ನಮ್ಮ ದೇಶದ ಸೈನಿಕರ ಮೇಲೆ ಅದೆಷ್ಟು ಆಯಿತು ಅಂದರೆ, ಈ ದೇಶದ ಸೈನಿಕರು ಕಷ್ಟಪಟ್ಟು ವಶಪಡಿಸಿಕೊಂಡಿದ್ದ ನಮ್ಮ ನಾಡಿನ ಸೈನಿಕರ ಉದ್ಗಾರ ಸಹಿತವಾಗಿರುವಂತಹ ತ್ಯಾಗದ, ಬಲಿದಾನದ, ಆದರ್ಶದ ಪ್ರತೀಕವಾಗಿ ನಡೆದಂತಹ ಆ ಮಹಾನ್ ಸಂಗ್ರಾಮದಲ್ಲಿ, ಮಹಾನ್ ಹೋರಾಟದಲ್ಲಿ ಉತ್ಕಟ ರೀತಿಯಲ್ಲಿ ಸಾಧನೆ ಮಾಡಿದಂತಹ ಸೈನಿಕರು ವಶಪಡಿಸಿಕೊಂಡ ಹಾಜಿಪುರ್ ಕಣಿವೆಯನ್ನು ತಾಷ್ಕೆಂಟ್ ಒಪ್ಪಂದದ ಪರಿಣಾಮವಾಗಿ ವಾಪಸ್ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಬೇಕಾಯಿತು. ಹೊಸ ನಿಯಮ ತಾಷ್ಕೆಂಟಲ್ಲಿ ಉಲ್ಲೇಖ ಆಯಿತು. ಅದೇ ಇವತ್ತು ನಾವು ನೀವು ಎದುರಿಸ್ತಾ ಇರುವಂತಹ ಬಹಳ ದೊಡ್ಡ ಸಮಸ್ಯೆ LOC,
ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್ಗೆ ಚಾಲನೆ ಸಿಕ್ಕಿದ್ದು 1965ರ ಯುದ್ಧದಿಂದಲಾಗಿ. ಈ ದೇಶದ ಒಬ್ಬ ಸೈನಿಕ ಮನನೊಂದು ಒಂದು ಸಾಲನ್ನು ಉಲ್ಲೇಖ ಮಾಡ್ತಾನಂತೆ. ಹಾಜಿಪುರ್ ಕಣಿವೆಗಾಗಿ ಬಲಿದಾನ ಮಾಡಿದ ಸೈನಿಕರು ಅದೆಷ್ಟೋ, ಹಾಜಿಪುರ್ ಕಣಿವೆಗಾಗಿ ಹುತಾತ್ಮರಾದ ಸೈನಿಕರು ಅದೆಷ್ಟೋ, ಹಾಜಿಪುರ್ ಕಣಿವೆಗಾಗಿ ಕೈಕಾಲುಗಳನ್ನು ಕಳೆದುಕೊಂಡಂತಹ ಸೈನಿಕರು ಅದೆಷ್ಟೋ. ಆದರೆ ಈ ದೇಶದ ಮುಖ್ಯಸ್ಥರು ತಾಷ್ಕೆಂಟ್ನಲ್ಲಿ ಹೋಗಿ ಸಹಿಯನ್ನ ಹಾಕಿ ಹಾಜಿಪುರ್ ಕಣಿವೆಯನ್ನ ಬಿಟ್ಕೊಡಿ ಅನ್ನುವಂತಹ ಘೋಷಣೆಯನ್ನ ಹೊರಡಿಸಿದಾಗ ಒಬ್ಬ ಸೈನಿಕ ಮನನೊಂದು ಒಂದು ಮಾತನ್ನ ಉಲ್ಲೇಖ ಮಾಡ್ತಾನಂತೆ. ಭಾರತ್ और पाकिस्तान के बीच में जो वार चल रहा है वो कबड्डी खेल जैसा है. पाकिस्तान का कप्तान मैदान में है लेकिन हमारा कप्तान दिल्ली में बैठा है ಅಂತ ಕಣ್ಣೀರಿನಿಂದ ತನ್ನ ಮನೆಗೊಂದು ಪತ್ರವನ್ನು ಕಳಿಸ್ಕೊಡ್ತಾನಂತೆ ನಮ್ಮ ನಾಡಿನ ಸೈನಿಕ. ಆಗಸ್ಟ್ 6ರಿಂದ ಆರಂಭ ಆಗಿ ಸೆಪ್ಟೆಂಬರ್ 23ರ ತನಕ ನಡೆದಂತಹ ಈ ಮಹಾನ್ ಯುದ್ಧದಲ್ಲಿ ಭಾಗವಹಿಸಿದ ಸೈನಿಕರ ಬದುಕು ಅತ್ಯಂತ ರೋಚಕ. ಇವತ್ತಿಗೂ ಈ ದೇಶ ನೆನಪು ಮಾಡಿಕೊಳ್ತಾ ಇರುವಂತಹ ಯುದ್ಧಗಳಲ್ಲಿ 65ರ ಯುದ್ಧ ಒಂದು. ಈ ಯುದ್ಧ ಯಾಕೆ ನಮ್ಮ ಸಮಾಜಕ್ಕೆ ಅತ್ಯಂತ ವಿಶಿಷ್ಟ ಅಂದರೆ, ಮಾನಸಿಕವಾಗಿ ಜರ್ಜರಿತವಾಗಿದ್ದ ಭಾರತೀಯ ಸೈನಿಕರನ್ನ, ಹಿಮಾಲಯನ್ ಬ್ಲಂಡರ್ ಆಗಿದ್ದ ಭಾರತೀಯ ಸೈನಿಕರನ್ನ ಕೇವಲ 20 ದಿವಸಗಳಲ್ಲಿ ರೀಚಾರ್ಜ್ಗೊಳಿಸಿದಂತಹ ಮಹಾನ್ ಶಕ್ತಿಯಾದ ದಯಾಳ್ ಅನ್ನುವ ಕಮಾಂಡಿಂಗ್ ಆಫೀಸರ್ ಕ್ಷಾತ್ರ ತೇಜ ನಮ್ಮ ಸಮಾಜಕ್ಕೆ ಪರಿಚಯ ಆಗಿದ್ದೆ 1965ರ ಯುದ್ಧ. ಯುದ್ಧ ಮುಗೀತು, ಭಾರತ ವಿಜಯ ಪತಾಕೆಯನ್ನು ಹಾರಿಸ್ತು ನಿಜ. ಆದರೆ ಆ ವಿಜಯ ಪತಾಕೆಯ ಹಿಂದೆ ಬಲಿಯಾದಂತಹ ಸೈನಿಕರ ಸಂಖ್ಯೆ ನೂರಾರು, ಸಾವಿರಾರು. ಅಂಥ ಸೈನಿಕರ ಬಲಿದಾನ, ಅಂಥ ಸೈನಿಕರ ತ್ಯಾಗದ ಪ್ರತೀಕವಾಗಿ ಇವತ್ತು ನಮ್ಮ ಊರುಗಳಲ್ಲಿ ಭಾರತದ ತಿರಂಗ ಹಾರಾಡ್ತಾ ಇದೆ. 1965ರ ಯುದ್ಧ ಅದು ಭಾರತದ ಯುದ್ಧರಂಗದ ಇತಿಹಾಸದಲ್ಲೇ ಅತ್ಯಂತ ಭೀಭತ್ಸವಾಗಿರುವಂತಹ ಯುದ್ಧ. ಈ ದೇಶ ಜಾಗತಿಕವಾಗಿ ಅತ್ಯಂತ ಶ್ರೇಷ್ಠವಾಗಿರುವ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಕಾರಣೀಭೂತವಾದಂತಹ ಯುದ್ಧವೂ ಅದೇ ಆಗಿತ್ತು. ನಮ್ಮ ದೇಶದ ಇತಿಹಾಸ, ಪರಂಪರೆ, ಚಿಂತನೆಗಳು, ಕಲ್ಪನೆಗಳನ್ನು ನಮ್ಮ ಇಡೀ ಸಮಾಜಕ್ಕೆ ಕರುಣಿಸಿಕೊಟ್ಟಂತಹ, ನಮ್ಮ ದೇಶದ ಸೈನಿಕರ ತ್ಯಾಗದ ಜೀವನಕ್ಕೆ ಹೊಸ ಭಾಷ್ಯವನ್ನು ಬರೆದಂತಹ ಯುದ್ಧವೂ ಇದೆ. ಎರಡನೆಯ ಅತ್ಯಂತ ವಿಶಿಷ್ಟವಾಗಿರುವ ಅಂಶ ಏನು ಅಂದರೆ, ಇಲ್ಲಿಯ ತನಕ ಭಾರತ ಎದುರಿಸಿದಂತಹ ಎಲ್ಲ ಯುದ್ಧಗಳಲ್ಲಿ ಕಾಶ್ಮೀರದ ಗಡಿಯ ಒಳಗಡೆ ನುಗ್ಗಿ 30 ಕಿಲೋಮೀಟರ್ ಒಳಗಡೆ ಹೋಗಿ ಲಾಹೋರ್ನಲ್ಲೂ ತಿರಂಗಾವನ್ನು ಹಾರಾಡಿಸುವುದಕ್ಕೆ ನಾವು ಶಕ್ತರು ಅನ್ನುವ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಂತಹ ಯುದ್ಧವು 1965ರ ಯುದ್ಧ. ಈ 65ರ ಯುದ್ಧದಲ್ಲಿ ದೇಶಕ್ಕಾಗಿ ಬಲಿದಾನವನ್ನು ಮಾಡದಂತಹ ಸೈನಿಕರಲ್ಲಿ ಒಂದಷ್ಟು ಜನರ ಪ್ರೇರಣಾದಾಯಿ ಬದುಕು ನಮಗೆಲ್ಲರಿಗೂ ಪ್ರೇರಣೆಯನ್ನು ಕೊಡುತ್ತೆ. ರಣವೀರ್ ಸಿಂಗ್ ದಯಾಳ್ ಈ ದೇಶಕ್ಕೋಸ್ಕರ ಮಾಡಿದಂತಹ ತ್ಯಾಗ ಅದು ಅದ್ಭುತವಾಗಿದ್ದರೂ ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಒಂದಷ್ಟು ಮಂದಿ ಸೈನಿಕರ ಬಲಿದಾನ ಈ ದೇಶದ ಮಣ್ಣಿನಲ್ಲಿ ಸೇರ್ಹೋಗಿದೆ. ಪೂನಂ ಸಿಂಗ್ ಅನ್ನುವಂಥ ಒಬ್ಬ ಸೈನಿಕ. ಪೂನಂ ಸಿಂಗ್ ತನ್ನ 26ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಬಲಿದಾನವನ್ನು ಮಾಡದಂತಹ ಬಹಳ ಶ್ರೇಷ್ಠ ಯೋಧ. ಪೂನಂ ಸಿಂಗ್ ನಮ್ಮ ನಾಡಿನ ಗಡಿಯನ್ನು ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಯಲ್ಲಿ ಮಾತಾಡ್ತಾ ಹೋಗ್ತಾನೆ. ಸ್ನೇಹಿತರ ಜೊತೆಯಲ್ಲಿ ಮಾತನಾಡ್ತಾ ಇರಬೇಕಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ದೇಶದ ಗಡಿಯನ್ನು ನಿರ್ಧರಿಸಬಹುದಾಗಿರುವ ಅಂಶಗಳು ಯಾವುದು ಅನ್ನುವ ಪ್ರಶ್ನೆಗೆ ಪೂನಂ ಸಿಂಗ್ ಉತ್ತರ ಕೊಡ್ತಾನೆ. ನನ್ನ ದೇಶದ ಗಡಿಯನ್ನು ನಿರ್ಣಯ ಮಾಡುವಂಥದ್ದು ಡೆಲ್ಲಿಯಲ್ಲಿರುವ ಕಾಗದಗಳಲ್ಲ, ಡೆಲ್ಲಿಯಲ್ಲಿರುವ ಲೇಖನಿಗಳಲ್ಲ, ಡೆಲ್ಲಿಯಲ್ಲಿ ಹಾಕುವ ಸಹಿಯೂ ಅಲ್ಲ. ನನ್ನ ದೇಶದ ಗಡಿಯನ್ನು ನಿರ್ಧರಿಸುವ ಅಂಶ ರಕ್ತರೇಖೆ ಅಂತ ಬಹಳ ಸುಂದರವಾಗಿ ಆತ ಉಲ್ಲೇಖ ಮಾಡ್ತಾನೆ. ಪೂನಂ ಸಿಂಗ್ ಆತನಿಗೊಂದು ಕನಸಿತ್ತು.
ನಾನು ಈ ದೇಶಕ್ಕಾಗಿ ಅಂಗವಿಕಲನಾಗಬಾರದು, ನಾನು ಈ ದೇಶಕ್ಕಾಗಿ ಬಲಿದಾನವನ್ನ ಮಾಡಬೇಕು ಅನ್ನುವ ಕನಸಿನ ಬೆನ್ನೇರಿ ಹೋದಂತಹ ಪೂನಂ ಸಿಂಗ್ ತನ್ನ ಮೇಲಧಿಕಾರಿಗಳ ಬಳಿಯಲ್ಲಿ ಯಾವತ್ತೂ ಹೇಳ್ತಾ ಇದ್ನಾಯ್ತಂತೆ, ನಾನು ಯುದ್ಧಕ್ಕೆ ಹೋದರೆ ಎರಡು ಅವಕಾಶಗಳನ್ನು ಇಟ್ಟುಕೊಂಡು ವಾಪಸ್ ನಮ್ಮ ಸೇನಾ ತುಕಡಿಯನ್ನ ಬಂದು ಸೇರ್ ಹೋಗುವಂಥದ್ದು. ಮೊದಲನೇ ಅವಕಾಶ, ನನ್ನ ದೇಶದ ಧ್ವಜವನ್ನ ಹಾರಾಡಿಸ್ತಾ ಮರಳಿಸಿ ಬರ್ತೇನೆ. ಎರಡನೇ ಅವಕಾಶ, ಆ ಧ್ವಜದ ಒಳಗಡೆ ತಣ್ಣಗೆ ಶವವಾಗಿ ಮಲಗಿ ವಾಪಸ್ ಬರ್ತೇನೆ. ಎರಡೇ ಅವಕಾಶ ನನ್ನ ಎದುರುಗಡೆ ಇರೋಂಥದ್ದು ಅಂತ ಹೇಳಿದ ಪೂನಂ ಸಿಂಗ್ ಯುದ್ಧದ ಘೋಷಣೆ ಆದಾಗ ಬಹಳ ಖುಷಿ ಪಟ್ಟಿದ್ದ. ಈ ಬಾರಿ ಪಾಕಿಸ್ತಾನವನ್ನ ಹೇಗಾದರೂ ಮಾಡಿ ಧ್ವಂಸ ಮಾಡಿಯೇ ಸಿದ್ಧ ಅನ್ನುವ ಕಲ್ಪನೆಯ ಹಿನ್ನೆಲೆಯಲ್ಲಿ ಪೂನಂ ಸಿಂಗ್ ಬೆಳೀತಾ ಇದ್ದ. ಪೂನಂ ಸಿಂಗ್ ಯುದ್ಧ ಆರಂಭ ಆಯಿತು. ಪೂನಂ ಸಿಂಗ್ ಯುದ್ಧದ ಜೊತೆಯಲ್ಲಿ ಸೇರ್ಕೊಂಡ, ಮದ್ದುಗುಂಡುಗಳ ರವಾನೆ ಆಗಿತ್ತು. 12 ಜನ ಸೈನಿಕರ ಜೊತೆಯಲ್ಲಿ ಪೂನಂ ಸಿಂಗ್ ಯುದ್ಧ ಮಾಡುವುದಕ್ಕೆ ಅಂತ ಹೊರಟ ನಿಂತಾಗ ಯುದ್ಧದ ಒಂದಷ್ಟು ಭಾಗಗಳು ಮುಗಿದ ನಂತರ ಭಾರತೀಯ ಸೈನಿಕರಲ್ಲಿದ್ದಂತಹ ಮದ್ದುಗುಂಡುಗಳು ಖಾಲಿಯಾಗುವಂಥದ್ದು ಎಲ್ಲರ ಗಮನಕ್ಕೂ ಬಂತು. ಪೂನಂ ಸಿಂಗ್ ಮತ್ತು ಜೊತೆಯಲ್ಲಿದ್ದಂತಹ 11 ಮಂದಿ ಸೈನಿಕರ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಒಂದು ವೇಳೆ ನಮ್ಮ ಮದ್ದುಗುಂಡುಗಳೆಲ್ಲ ಖಾಲಿಯಾದರೆ ನಾವು 12 ಜನ ಇದೇ ಸ್ಥಳದಲ್ಲಿ ಸತ್ತು ಹೋಗಬೇಕಾಗತ್ತೆ. ಪೂನಂ ಸಿಂಗ್ ಆಲೋಚನೆ ಮಾಡಿದ, ನಾವು 12 ಜನ ಮರಳಿ ನಮ್ಮ ಸೇನಾ ತುಕಡಿಯನ್ನ ಹೋಗಿ ಸೇರ್ಕೊಳ್ಬೇಕು ಅನ್ನೋಂಥದ್ದರ ಪ್ರತಿಜ್ಞೆ ನಮ್ಮ ಎಲ್ಲರದ್ದೂ ಆಗಿದೆ. ಹಾಗಾಗಿ ಮದ್ದುಗುಂಡುಗಳು ನಾಶ ಆಗಿದೆ ಅನ್ನುವ ಬಗ್ಗೆ ನೀವು ಯಾವತ್ತೂ ಆಲೋಚನೆ ಮಾಡಬೇಡಿ. ನಮ್ಮ ಮದ್ದುಗುಂಡುಗಳನ್ನು ಪಾಕಿಸ್ತಾನದ ವಿರುದ್ಧ ನಾವು ಪ್ರಯೋಗ ಮಾಡಿದ್ದೀವಲ್ವಾ, ಹಾಗಾಗಿ ಅಲ್ಲೆಲ್ಲೋ ಒಂದಷ್ಟು ಜನ ಸೈನಿಕರು ಸತ್ತು ಬಿದ್ದಿರ್ತಾರೆ, ಅವರ ಬಂದೂಕನ್ನೇ ಎತ್ಕೊಂಡು ಬಂದರೆ ಹೇಗಿರುತ್ತೆ ಅಂತ ಪೂನಂ ಸಿಂಗ್ ಆಲೋಚನೆಯನ್ನ ಕೊಟ್ಟಾಗ ಉಳಿದ ಸ್ನೇಹಿತರೆಲ್ಲ ನಕ್ಕು ಬಿಡುತ್ತಾರಂತೆ. ಸಿಂಹದ ಗುಹೆಗೆ ಹೋಗಿ ಆ ಗುಹೆಯಿಂದ ಮದ್ದುಗುಂಡುಗಳನ್ನು ತಂದು ಮರಳಿ ಅದಕ್ಕೆ ಬಿಡೋಂಥದ್ದು ಪ್ರಾಯಶಃ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಪೂನಂ ಸಿಂಗ್ ಬಳಿಯಲ್ಲಿ ಹೇಳಬೇಕಾಗಿದ್ರೆ ಬಹಳ ಸುಂದರವಾಗಿ ಪೂನಂ ಸಿಂಗ್ ಹೇಳ್ತಾನೆ, ನನ್ನ ಬಳಿಯಲ್ಲಿ ಅಸಾಧ್ಯ ಅನ್ನುವ ಶಬ್ದವೇ ಇಲ್ಲ. ನನ್ನ ಶಬ್ದಕೋಶದಲ್ಲಿ ಅಸಾಧ್ಯ ಅನ್ನುವ ಶಬ್ದವೇ ಇಲ್ಲ. ನನ್ನ ಶಬ್ದಕೋಶದಲ್ಲಿರುವಂಥದ್ದು ಸಾಧ್ಯ 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 ಅನ್ನುವ ಶಬ್ದಗಳು ಮಾತ್ರ ಅನ್ನುವ ಕಲ್ಪನೆಯನ್ನು ಕೊಟ್ಟಂತಹ ಪೂನಂ ಸಿಂಗ್ ನೇರವಾಗಿ ವಿರೋಧಿ ಪಾಳೆಯಕ್ಕೆ ಜಿಗಿದ್ಬಿಟ್ಟ. 11 ಮಂದಿ ಸೈನಿಕರು ಯುದ್ಧ ಮಾಡೋದನ್ನು ಮರೆತು ಬಿಟ್ಟು ಪೂನಂ ಸಿಂಗ್ ಸಾಹಸವನ್ನು ಕಣ್ತುಂಬಿಕೊಳ್ತಾ ಇದ್ರಾಯ್ತಂತೆ. 11 ಮಂದಿ ಸೈನಿಕರು ಪೂನಂ ಸಿಂಗ್ ಸಾಹಸವನ್ನ ಕಣ್ತುಂಬಿಕೊಳ್ತಾ ಇರಬೇಕಾಗಿದ್ರೆ ಆ ಪೂನಂ ಸಿಂಗ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ತನ್ನ 2 ಕೈಗಳಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ಪಾಳೆಯದಲ್ಲಿ ಬಿದ್ದಿದ್ದ ಮದ್ದುಗುಂಡುಗಳನ್ನ ಭಾರತದ ಪಾಳೆಯಕ್ಕೆ ರವಾನೆ ಮಾಡ್ತಾ ಇದ್ದ. ಭಾರತದ ಪಾಳೆಯಕ್ಕೆ ಬಂದ, ಮತ್ತೆ ಯುದ್ಧ ಆರಂಭ ಆಯಿತು. ಪಾಕಿಸ್ತಾನದ ಮದ್ದುಗುಂಡುಗಳಿಂದ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡುವಂತಹ ಸಂಕಲ್ಪವನ್ನ ಪೂನಂ ಸಿಂಗ್ ತೊಟ್ಕೊಂಡಿದ್ದ. ಮತ್ತೆ ಮದ್ದುಗುಂಡುಗಳು ಖಾಲಿಯಾಯಿತು ಅಂತ ಅನ್ನಿಸಿದಾಗ ಪೂನಂ ಸಿಂಗ್ 2ನೇ ಬಾರಿ ಜಿಗಿಯೋದಕ್ಕೆ ಅಂತ ಹೋಗಬೇಕಾಗಿದ್ರೆ ಜೊತೆಗಾರ ಮಿತ್ರರು ಹೇಳ್ತಾರಂತೆ, ಪಾಕಿಸ್ತಾನದ ಸೈನಿಕರ ಸಂಖ್ಯೆಯು ಕಡಿಮೆ ಇದೆ, ಹಾಗಾಗಿ ನೀನು ಆ ಕಡೆ ಹೋಗಬೇಕಾಗಿಲ್ಲ ಅಂತಂದಾಗ ಪೂನಂ ಸಿಂಗ್ ಒಂದು ಮಾತನ್ನ ಉಲ್ಲೇಖ ಮಾಡ್ತಾನೆ, ಒಂದು ವೇಳೆ ನಾನಿಲ್ಲೇ ನಿಂತ್ಕೊಂಡ್ರೆ ನಾನೊಬ್ಬ ಹೇಡಿ ಆಗ್ತೇನೆ. ಪೂನಂ ಸಿಂಗ್ ಯಾವತ್ತು ಹೇಡಿಯಾಗಿ ಸಾಯಬಾರದು, ಪೂನಂ ಸಿಂಗ್ ಸತ್ರೆ ವೀರನಾಗಿ ಸಾಯಬೇಕು ಅಂತ ಪಾಕಿಸ್ತಾನದ ಪಾಳೆಯಕ್ಕೆ ಜಿಗಿದು ಮತ್ತೆ ಮದ್ದುಗುಂಡುಗಳನ್ನು ಆಯ್ದುಕೊಂಡು ಮರಳಿ ಭಾರತದ ಪಾಳೆಯಕ್ಕೆ ಬರಬೇಕಾಗಿದ್ರೆ ತಲೆಯನ್ನ ಹಾದು ಹೋಗುವಂತಹ ಒಂದು ಗುಂಡು ಆತನ ದೇಹದ ಒಳಗಡೆ ಸೇರ್ ಹೋಗತ್ತೆ. ಪೂನಂ ಸಿಂಗ್ ಧರಾಶಾಯಿಯಾಗಿ ಬಿದ್ದು ಹೋಗ್ತಾನೆ. ರಘುವೀರ್ ಸಿಂಗ್ ಅನ್ನುವಂತಹ ಇನ್ನೊಬ್ಬ ಸೈನಿಕ 1965ರ ಯುದ್ಧದ ಸಂದರ್ಭದಲ್ಲೇ ಮದುವೆ ಆಗಬೇಕಾಗಿತ್ತು. ಏಪ್ರಿಲ್ ಮೇ ತಿಂಗಳಲ್ಲಿ ತನ್ನ ಮೇಲಧಿಕಾರಿಗಳಿಂದ ಮದುವೆಗೋಸ್ಕರ ರಜೆ ಬೇಕು ಅನ್ನುವ ಅರ್ಜಿಯನ್ನ ಸಲ್ಲಿಸಿ ಮೇ ತಿಂಗಳಲ್ಲಿ ಮನೆಗೆ ಬಂದಿರ್ತಾನೆ. ಜೂನ್ ಜುಲೈ ತಿಂಗಳಲ್ಲಿ ಬಹಳ ಆರಾಮದ ಬದುಕನ್ನ ತನ್ನ ಮನೆಯಲ್ಲಿ ಕಳೆದುಕೊಂಡು ಜುಲೈ ತಿಂಗಳ 31 ಆಗಸ್ಟ್ ತಿಂಗಳ 1ನೇ ತಾರೀಕಿನ ಹೊತ್ತಿಗೆ ಮದುವೆಗೆ ಇನ್ನೊಂದು 5-6 ದಿವಸ ಇದೆ ಅಂತ ಗೊತ್ತಾದಾಗ
ಅಲ್ಲೆಲ್ಲೋ ಒಂದು ಸಣ್ಣ ಕುರುಹು ಕಂಡು ಬಂತು, ಕುರುಹು ಕೇಳಿ ಬಂತು, ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನುವ ಆದೇಶ ಸೈನ್ಯದ ಮೇಲಧಿಕಾರಿಗಳಿಗೆ ಸಿಕ್ಕಿದ್ದೇ ತಡ ರಘುವೀರ್ ಸಿಂಗ್ ಮನೆಗೊಂದು ಪತ್ರ ಬರುತ್ತೆ, ಯುದ್ಧದ ಸಿದ್ಧತೆಯಲ್ಲಿದ್ದೇವೆ, ದಯವಿಟ್ಟು ಬೇಗ ಬಾ. 6 ದಿವಸದಲ್ಲಿ ಮದುವೆ. ಆ 6 ದಿವಸದ ಒಳಗಡೆ ತನ್ನ ದೇಶ ಸೇವೆಯನ್ನ ಮಾಡಬೇಕು. 6 ದಿನದಲ್ಲಿ ಎದುರಾಗುವ ಮದುವೆ, 6 ದಿನದಲ್ಲಿ ಎದುರಾಗುವ ಯುದ್ಧ, ಎರಡನ್ನೂ ಕಲ್ಪಿಸಿಕೊಂಡಂತಹ ರಘುವೀರ್ ಸಿಂಗ್ ಆಯ್ಕೆ ಮಾಡಿಕೊಂಡದ್ದು ತನ್ನ ಮದುವೆಯನ್ನಲ್ಲ, ತನ್ನ ದೇಶಕ್ಕಾಗಿ ಸೇವೆ ಮಾಡಬೇಕು ಅನ್ನುವ ಉದಾತ್ತವಾಗಿರುವ ಕಲ್ಪನೆಯನ್ನ. ರಘುವೀರ್ ಸಿಂಗ್ ತನ್ನ ಮನೆಯಲ್ಲಿ ಉಲ್ಲೇಖ ಮಾಡ್ತಾನಂತೆ, ನಾನು ಈ ಬಾರಿ ದೇಶಕ್ಕಾಗಿ ಯುದ್ಧ ಮಾಡುವುದಕ್ಕೆ ಹೋಗಿಲ್ಲ ಅಂತಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸಾರ್ಥಕ ಆಗುವುದಿಲ್ಲ. ಅಮ್ಮನ ಬಳಿಯಲ್ಲಿ ಉಲ್ಲೇಖ ಮಾಡ್ತಾನೆ, ನೀನು ನನಗೆ ಎದೆ ಹಾಲನ್ನ ಕೊಟ್ಟಾಗ ನನ್ನ ಮಗ ಹೇಡಿಯಾಗು ಅಂಥೇಳಿ ಎದೆ ಹಾಲನ್ನ ಕೊಟ್ಟಿಲ್ಲ, ನನ್ನ ಮಗ ವೀರನಾಗಬೇಕು ಅನ್ನುವ ಕಾರಣಕ್ಕಾಗಿ ರಘುವೀರನಿಗೆ ನೀನು ಹಾಲನ್ನ ಕೊಟ್ಟಿರುವ ಪರಿಣಾಮವಾಗಿ ನನಗೆ ನನ್ನ ಮದುವೆಗಿಂತ ನನ್ನ ದೇಶ ಮುಖ್ಯ. ಹಾಗಾಗಿ ಮೊದಲು ನನ್ನ ದೇಶದ ಜೊತೆಗೆ ನನ್ನ ಮದುವೆ ಆಗಲಿ, ಪ್ರಾಣ ಉಳಿದ್ರೆ ನೀವು ನೋಡಿರುವಂತಹ ನನ್ನ ಬಾಲ್ಯ ಸ್ನೇಹಿತೆ ಜೊತೆಗೆ ನನ್ನ ಮದುವೆ ಆಗಲಿ ಅಂತ ಹೇಳ್ತಾ ಮೊದಲನೇ ಟ್ರೈನನ್ನು ಹತ್ಕೊಂಡು ಈ ದೇಶದ ಗಡಿ ಭಾಗವನ್ನು ತಲುಪ್ತಾನೆ. ದುರಂತ ಏನು ಅಂದರೆ ರಘುವೀರ್ ಸಿಂಗ್ ಮತ್ತೆ ಮರಳಿ ಬರ್ತಾನೆ ನಿಜ, ಆದರೆ ಆತನ ಮದುವೆ ಆಗಿದ್ದು ದೇಶದ ಜೊತೆಗೆ, ಬಾಲ್ಯ ಸ್ನೇಹಿತೆಯ ಜೊತೆಗೆ ಮದುವೆ ಆಗೋದಿಕ್ಕೆ ಆತನ ದೇಹದಲ್ಲಿ ಉಸಿರು ಉಳಿದಿರಲಿಲ್ಲ. ಈ ದೇಶಕ್ಕಾಗಿ ಬಹಳ ಅದ್ಭುತ ರೀತಿಯಲ್ಲೊಬ್ಬ ಸೈನಿಕ ತನ್ನ ಮನೆಗೊಂದು ಪತ್ರ ಬರೀತಾನೆ. ತಪನ್ ಚೌಧರಿ ಅಂತ ಅವನ ಹೆಸರು. 65ರ ಯುದ್ಧದಲ್ಲಿ ಬಹಳ ಶ್ರೇಷ್ಠ ಮಟ್ಟದ ಪತ್ರವನ್ನು ಬರೆದಂತಹ ಒಬ್ಬ ಅಸೀಮ ಪರಾಕ್ರಮದ ಯೋಧ ತಪನ್ ಚೌಧರಿ. ತಪನ್ ಚೌಧರಿ ತನ್ನ ತಂದೆಗೊಂದು ಪತ್ರ ಬರೀತಾನೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ, ಅಪ್ಪ, ಸೆಪ್ಟೆಂಬರ್ ತಿಂಗಳ ಕಾಲಘಟ್ಟದಲ್ಲಿ ನಾನಿದ್ದೇನೆ. ಈ ಹೊತ್ತಿನಲ್ಲಿ ದೇಶದ ಭದ್ರತೆಗಾಗಿ ಯುದ್ಧ ಮಾಡುವ ಅನಿವಾರ್ಯತೆ ನನ್ನ ಎದುರುಗಡೆ ಇದೆ. ನನ್ನ ಸಮಾಜಕ್ಕಾಗಿ, ನನ್ನ ದೇಶಕ್ಕಾಗಿ ಯುದ್ಧ ಮಾಡುವ ಕಲ್ಪನೆಗಳನ್ನು ಮಾಡಿಕೊಂಡಾಗಲೇ ಮೈ ರೋಮಾಂಚನಗೊಳ್ಳುತ್ತದೆ. ಅಂತಹ ಸನ್ನಿವೇಶದಲ್ಲಿ ನಿನಗೊಂದು ಪತ್ರವನ್ನು ಬರೀತಾ ಇದ್ದೇನೆ. ಇನ್ನು ಕೆಲವು ದಿವಸಗಳ ಒಳಗಡೆ ನಾನು ನಮ್ಮ ಮನೆಗೆ ಬರ್ತಾ ಇದ್ದೇನೆ. ಕಾರಣ ಏನು ಅಂದರೆ ಭಾರತ ಪಾಕಿಸ್ತಾನವನ್ನು ಯುದ್ಧದಲ್ಲಿ ಸೋಲ್ಸತ್ತೆ. ನಿನ್ನ ಮಗ ಭಾರತದ ಹೀರೋ ಆಗಿ ಮೆರೆದಾಡುತ್ತಾನೆ. ನಿನ್ನ ಮಗನನ್ನು ಸ್ವಾಗತಿಸೋದಕ್ಕೆ ಊರಿನ ಜನರ ಹತ್ರ ಎಲ್ಲ ಹೇಳಿಬಿಡಪ್ಪ ಅಂತ ತನ್ನ ಅಪ್ಪನಿಗೆ ತಪನ್ ಚೌಧರಿ ಅನ್ನುವ ಸೈನಿಕ ಪತ್ರ ಬರೀತಾನೆ. ತಪನ್ ಚೌಧರಿ ಪತ್ರ ಬರೆದು ಅದನ್ನು ತನ್ನ ಮನೆಗೆ ಕಳಿಸ್ಕೊಟ್ಟು ಯುದ್ಧ ಮಾಡುವುದಕ್ಕೆ ಅಂತ ಹೊರಟು ಹೋದ. ಆ ಭೀಕರವಾಗಿರುವ ಯುದ್ಧದಲ್ಲಿ ತಪನ್ ಚೌಧರಿ ತನ್ನ ಪ್ರಾಣವನ್ನು ಕಳ್ಕೊಳ್ಬೇಕಾಯಿತು. ತನ್ನ ಪ್ರಾಣವನ್ನು ಕಳೆದುಕೊಂಡಂತಹ ತಪನ್ ಚೌಧರಿಯ ಪಾರ್ಥಿವ ಶರೀರ ಮನೆಗೆ ಬಂದು ಆ ಶರೀರ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ಹೋಗುವಂತಹ ಹೊತ್ತಿನಲ್ಲಿ ತಪನ್ ಚೌಧರಿ ಬರೆದಿದ್ದ ಪತ್ರ ಅವನ ಅಪ್ಪನ ಕೈ ಸೇರತ್ತಂತೆ. ಎಂಥ ತ್ಯಾಗ ಈ ದೇಶಕ್ಕೋಸ್ಕರ, ಎಂಥ ಬಲಿದಾನ ನಮ್ಮ ನಾಡಿಗೋಸ್ಕರ. ಅಬ್ದುಲ್ ಹಮೀದ್ ಖಾನ್ ಅನ್ನುವಂತಹ ಉತ್ತರ ಪ್ರದೇಶದ ಧಾಮ್ಪುರದ ಒಬ್ಬ ಸೈನಿಕನ ಕಥೆ ಇನ್ನೂ ವಿಚಿತ್ರವಾಗಿರುವಂಥದ್ದು. ಅವನಿಗೆ 33 ವರ್ಷ ಪ್ರಾಯ ಇದ್ದಾಗ ಈ ದೇಶದ ಸೈನ್ಯವನ್ನ ಸೇರಿಕೊಂಡಂತಹ ಆತ ಬಹಳ ಅದ್ಭುತವಾಗಿ ನಾಡಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಳ್ತಾ ಇದ್ದ. 62ರ ಚೀನಾದ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಕೊರಗು ಅಬ್ದುಲ್ ಹಮೀದ್ ಖಾನ್ನಲ್ಲಿತ್ತು. ಹಮೀದ್ ತನ್ನ ಊರಿಗೆ ಚೀನಾದ ಜೊತೆಗಿನ ಯುದ್ಧ ಮುಗಿದು ವಾಪಸ್ ಬರಬೇಕಾಗಿದ್ರೆ ಭಾರತ ಭಾಗಶಃ ಸೋತಿದ್ರಿಂದ ಒಂದು ಸ್ವಲ್ಪ ಅವಮಾನಿತನೂ ಆಗಿದ್ದ. ಉತ್ತರ ಪ್ರದೇಶಕ್ಕೆ ಬಂದಾಗ ಗೊತ್ತಾಯಿತು ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ. ಅಬ್ದುಲ್ ಹಮೀದ್ ಖಾನ್ ತನ್ನ ಊರವರ ಬಳಿಯಲ್ಲಿ ಹೇಳಿ ವಾಪಸ್ ಸೈನ್ಯಕ್ಕೆ ಹೋಗ್ತಾನೆ, ಈ ಬಾರಿ ನಾನು ಬಂದೂಕನ್ನು ಹಿಡ್ಕೊಂಡು ಬರ್ತೇನೆ. ಆದರೆ ಎಂಥ ಬಂದೂಕನ್ನು ಹಿಡ್ಕೊಂಡು ಬರ್ತೇನೆ ಅಂದರೆ ಆ ಬಂದೂಕಿನಿಂದ ಕನಿಷ್ಠ 10 ಮಂದಿ ಪಾಕಿಸ್ತಾನದ ಸೈನಿಕರನ್ನ ನಾಶ ಮಾಡಿದ ಬಂದೂಕನ್ನು ನನ್ನ ಉತ್ತರ ಪ್ರದೇಶದ ಧಾಮ್ಪುರ್ಗೆ ತಂದು ನಾನು ಪ್ರದರ್ಶನ ಮಾಡ್ತೇನೆ ಅಂತ ಅಬ್ದುಲ್ ಹಮೀದ್ ಖಾನ್ ಹೇಳಿಬಿಟ್ಟು ಕಾಶ್ಮೀರದ ಗಡಿಗೆ ಹೊರಟು ಹೋದ. ಬಹಳ ವೀರಾವೇಶದಿಂದ ಹೋರಾಟ ಮಾಡ್ತಾನೆ. ಅಬ್ದುಲ್ ಹಮೀದ್ ಖಾನ್ನ ಹೋರಾಟ ಹೇಗಿತ್ತು ಅಂದರೆ ಶತ್ರುಪಾಳಯವನ್ನೆಲ್ಲ ಧ್ವಂಸ ಮಾಡಿದಂತಹ ದುರ್ಗೆಯ ರೂಪವನ್ನು ತಾಳಿದ ಅಬ್ದುಲ್ ಹಮೀದ್ ಖಾನ್ ಇನ್ನೊಂದು ಬೆಟ್ಟವನ್ನು ವಶಪಡಿಸಿಕೊಳ್ಳುವ ಹಂತದಲ್ಲಿ ಇರಬೇಕಾಗಿದ್ದರೆ
ಪಾಕಿಸ್ತಾನದ ದಾಳಿಗೆ ಸಿಕ್ಕು ನುಚ್ಚು ನೂರಾಗಿ ತನ್ನ ಬದುಕನ್ನು ಕಳೆದುಕೊಳ್ತಾನೆ. ಆತನ ದೇಹ ಧಾಂಪುರಕ್ಕೆ ಬಂತು, ಆತನ ಬಂದೂಕು ಧಾಂಪುರಕ್ಕೆ ಬಂತು, ಆತನ ಈ ದೇಶದ ಗೌರವದ ಪ್ರತೀಕವಾಗಿದ್ದಂತಹ ಸೈನ್ಯದ ಸಮವಸ್ತ್ರವೂ ಧಾಂಪುರಕ್ಕೆ ಬಂತು. ಆದರೆ ಬಂದೂಕನ್ನು ಹೇಗೆ ಚಲಾಯಿಸದೆ ಅಂತ ಹೇಳಬೇಕಾಗಿದ್ದಂತಹ ಅಬ್ದುಲ್ ಹಮೀದ್ ಖಾನ್ ಮಾತ್ರ ತನ್ನ ಊರಿಗೆ ಬಂದದ್ದು ಹೆಣವಾಗಿ. ಈ ದೇಶಕ್ಕಾಗಿ ನಡೆದಂತಹ ಅಷ್ಟೂ ಹೋರಾಟ, ಈ ನಾಡಿಗಾಗಿ ನಡೆದಂತಹ ಅಷ್ಟೂ ವಿಶಿಷ್ಟವಾಗಿರುವ ಕಲ್ಪನೆಗಳಿಗಾಗಿ, ನಮ್ಮ ನಾಡಿಗಾಗಿ ಸೈನಿಕರ ಬಲಿದಾನವನ್ನು ಮಾಡ್ತಾರಲ್ಲ, ಎಂಥ ಅದ್ಭುತ ಅದು ಅಂತಂದರೆ, ಈ ನಾಡು ಕಂಡಂತಹ ಬಹಳ ಶ್ರೇಷ್ಠ ಮಟ್ಟದ ಸೈನಿಕನೂ ಅದೇ ಯುದ್ಧದಲ್ಲಿದ್ದ ಆಶಾರಾಮ್ ತ್ಯಾಗಿ. ಕ್ಯಾಪ್ಟನ್ ಆಶಾರಾಮ್ ತ್ಯಾಗಿಯ ಜೀವನ ಕಥೆ ಅದು ಬರಿಯ ಕಥೆ ಅಲ್ಲ, ಅದು ನಮ್ಮ ನಾಡಿನ ಸೈನಿಕರಿಗೆ ಇವತ್ತಿನ ತನಕವೂ ಪ್ರೇರಣೆಯನ್ನು ಕೊಡ್ತಾ ಇರುವಂತಹ ಕಥೆ. ಇಚ್ಛುಕಗೋಲ ಅಂತೊಂದು ಪ್ರದೇಶ, ಇಚ್ಛುಕಗೋಲ ಪ್ರದೇಶವನ್ನು ದಾಟಿದ್ರೆ ಸಿಗುವಂಥದ್ದೇ ಪಾಕಿಸ್ತಾನದ ಲಾಹೋರ್. ಪಾಕಿಸ್ತಾನದ ಲಾಹೋರ್ನ ಸಮೀಪದಲ್ಲಿದ್ದ ಭಾರತೀಯ ಪ್ರದೇಶ ಇಚ್ಛುಕಗೋಲದಲ್ಲಿ ಇದ್ದಂತಹ ಆಶಾರಾಮ್ ತ್ಯಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದಾಗ ಮೇಲಧಿಕಾರಿಗಳಿಂದ ಒಂದು ಆಜ್ಞೆ ಬರುತ್ತೆ, ಹೇಗಾದರೂ ಮಾಡಿ ನಮ್ಮ ನೌಕಾನೆಲೆಯನ್ನು, ನಮ್ಮ ಸೇನಾ ನೆಲೆಯನ್ನು ಯಾವ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಡಬಾರ್ದು, ಹಾಗಾಗಿ ಇಚ್ಛುಕಗೋಲವನ್ನು ವಶಪಡಿಸಿಕೊಂಡು ಲಾಹೋರ್ನ ಕಡೆಗೆ ಮುಖ ಮಾಡುವಂತಹ ಜವಾಬ್ದಾರಿ ನಿನ್ನದು ಅಂತ ಆಶಾರಾಮ್ ತ್ಯಾಗಿಯನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಬಿಡ್ತಾರೆ. ಆಶಾರಾಮ್ ತ್ಯಾಗಿ ವೀರಾವೇಶದಿಂದ ಯುದ್ಧ ಮಾಡದ, ಅನೇಕ ಗುಂಡುಗಳು ತನ್ನ ದೇಹದ ಒಳಗಡೆ ಸೇರಿದ್ದರೂ ಅದ್ಯಾವುದನ್ನು ಲೆಕ್ಕಿಸದೆ ಲಾಹೋರ್ನ ಗಡಿಯ ಕಡೆಗೆ ಹೋಗ್ತಾನೆ. ಆವಾಗಲೇ ಉಲ್ಲೇಖ ಮಾಡದಂತೆ ಭಾರತ 30 ಕಿಲೋಮೀಟರ್ ಒಳಗಡೆ ದಾಟಿ ಲಾಹೋರ್ನಲ್ಲೂ ನಮ್ಮ ತಿರಂಗವನ್ನು ನೆಟ್ಟು ಬರುವ ಛಾತಿಯನ್ನು ತೋರಿಸುವಂತಹ, ಧೀಮಂತಿಕೆಯನ್ನು ತೋರಿಸುವಂತಹ, ಕ್ಷಾತ್ರ ತೇಜವನ್ನು ತೋರಿಸುವಂತಹ ಮಹಾನ್ ಘನತೆಗೆ ಸಾಕ್ಷಿಯಾದದ್ದೇ ಆಶಾರಾಮ್ ತ್ಯಾಗಿ. ತನ್ನ ಬದುಕು ಇನ್ನೇನು ಮುಗಿದೋಯಿತು ಅನ್ನುವ ಆಲೋಚನೆಯನ್ನು ಮಾಡ್ತಾ ಇದ್ದಾಗಲೇ ಆಶಾರಾಮ್ ತ್ಯಾಗಿ ದೇಶಕ್ಕಾಗಿ ಲಾಹೋರ್ನ ಗಡಿಯನ್ನು ಮುಟ್ಟಿ ಪಾಕಿಸ್ತಾನದ ಒಂದಷ್ಟು ಮಂದಿ ಸೈನಿಕರನ್ನು ನಾಶ ಮಾಡಿ, ಧ್ವಂಸ ಮಾಡಿ, ತನ್ನ ಬದುಕನ್ನು ಆ ನೆಲದಲ್ಲಿ ಪಾವನಗೊಳಿಸ್ತಾನೆ. ತನ್ನ ನೆತ್ತರಿನಿಂದ ಭಾರತ ಮಾತೆಯ ಮುಡಿಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಆಶಾರಾಮ್ ತ್ಯಾಗಿ ಮಾಡ್ತಾನೆ. ಇವತ್ತಿಗೂ ಇಚ್ಛುಕಗೋಲದ ಪ್ರಾಂತಕ್ಕೆ ಹೋದಾಗ ಅಲ್ಲಿನ ಸೈನಿಕರು ಭಾರತದ ತಿರಂಗ ಹಾರಾಡ್ತಾ ಇರೋದನ್ನು ನೋಡಿ ಆ ತಿರಂಗಕ್ಕೊಂದು ಸೆಲ್ಯೂಟ್ ಹೊಡೆದು ಭಾರತೀಯ ಸೈನಿಕರು, ಯಾರೆಲ್ಲ ಭಾರತೀಯ ನಾಗರಿಕರು ಆ ಪ್ರದೇಶಕ್ಕೆ ಹೋಗ್ತಾರೋ ಅವರಿಗೆಲ್ಲರಿಗೂ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರಂತೆ. ನಮಗೆ ನಿಮಗೆ ಬಹಳ ಆಶ್ಚರ್ಯ ಆಗಬೇಕು, ಹಾಗಿದ್ದರೂ ಆ ಸೈನಿಕರೆಲ್ಲ ಭಾರತೀಯ ನಾಗರಿಕರಿಗೊಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. 50 ವರ್ಷಗಳು ಕಳೆದ ನಂತರ ಮುಂದಿನ ಬಾರಿ ನಾವು ನೀವು ಬಂದಾಗ ಲಾಹೋರ್ನಲ್ಲಿ ಭೇಟಿ ಮಾಡೋಣ. ಎಂಥ ಅದ್ಭುತವಾಗಿರುವ ಮಾತು. ಮುಂದಿನ ಬಾರಿ ನಾವು ನೀವು ಲಾಹೋರ್ನಲ್ಲಿ ಭೇಟಿ ಮಾಡಬೇಕು ಅಂದರೆ ಪಾಕಿಸ್ತಾನವನ್ನು ಧ್ವಂಸ ಮಾಡಿ ಲಾಹೋರ್ ತನಕ ನಮ್ಮ ಗಡಿಯನ್ನು ವಿಸ್ತರಿಸಿಕೊಳ್ಳಬೇಕು. ಈ ಪ್ರೇರಣೆಯನ್ನು ನಮ್ಮ ನಾಡಿಗೆ ಕೊಟ್ಟಂತಹ ಧೀರ ಸೈನಿಕ ಆಶಾರಾಮ್ ತ್ಯಾಗಿ. ಈ ಎಲ್ಲ ಸೈನಿಕರ ತ್ಯಾಗ, ಈ ಎಲ್ಲ ಸೈನಿಕರ ಬಲಿದಾನದ ಫಲವಾಗಿ 1965ನೇ ಇಸವಿಯಲ್ಲಿ ನಮ್ಮ ದೇಶ ತಿರಂಗವನ್ನು ಹಾರಿಸಿದೆ ನಿಜ. ಅದರ ಯುದ್ಧ ಅಲ್ಲಿಗೆ ನಿಂತೋಯ್ತಾ ಅಂತಂದರೆ ನಿಂತೋಗ್ಲಿಲ್ಲ. 71ನೇ ಇಸವಿಯಲ್ಲಿ ಅನಿವಾರ್ಯ ಕಾರಣಗಳಿಗಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿ ಬಾಂಗ್ಲಾದೇಶ ಅನ್ನುವ ಹೊಸ ರಾಷ್ಟ್ರದ ಜನನಕ್ಕೆ ಕಾರಣ ಆಯಿತು. ನಮ್ಮ ದೇಶದ 16,000 ಮಂದಿ ಸೈನಿಕರನ್ನು ಕಳ್ಕೊಳ್ಬೇಕಾಯಿತು. ಆ ಸಂದರ್ಭದಲ್ಲೂ ಪಾಕಿಸ್ತಾನದಿಂದ ವಶಪಡಿಸಿಕೊಂಡ ಹಾಜಿಪೀರ್ ಶಿಖರ ಶ್ರೇಣಿಯನ್ನು ಮತ್ತೆ ಸಿಮ್ಲಾ ಒಪ್ಪಂದದ ಪರಿಣಾಮವಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡಬೇಕಾಯಿತು. 1999ನೇ ಇಸವಿಯಲ್ಲಿ ಮತ್ತೆ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡಿತು. ಕಾರ್ಗಿಲ್ ಪ್ರದೇಶವನ್ನು ಆಕ್ರಮಿಸಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿತು. ಮೇ 8ನೇ ತಾರೀಕಿಂದ ಆರಂಭ ಆಗಿ ಜುಲೈ 26, 1999ನೇ ಇಸವಿಯ ತನಕ ನಡೆದ 74 ದಿವಸಗಳ ಯುದ್ಧದಲ್ಲಿ 527 ಸೈನಿಕರಿಗೂ ಹೆಚ್ಚು ಮಂದಿ ಸೈನಿಕರ ಆತ್ಮಾರ್ಪಣೆಯ ಪರಿಣಾಮವಾಗಿ ಮತ್ತೆ 4ನೇ ಯುದ್ಧದಲ್ಲಿ ಭಾರತ ಜಯಭೇರಿಯನ್ನು ಬಾರಿಸೋದಕ್ಕೆ ಸಾಧ್ಯ ಆಯಿತು. ಬಂಧುಗಳೇ, ಈ ನಾಡಿನ ಸೈನಿಕರ ಇತಿಹಾಸ, ಈ ನಾಡಿನ ಸೈನಿಕರ ಧೀಮಂತಿಕೆ, ಈ ನಾಡಿನ ಸೈನಿಕರ
ತ್ಯಾಗದ ಬಗ್ಗೆ ಕಲ್ಪನೆ ಮಾಡ್ಕೊಳ್ಬೇಕಾಗಿದ್ರೆ ಬಹಳ ಖುಷಿ ಪಡ್ತೇವೆ. ವಾಹ್, ಆಶಾರಾಮ್ ತ್ಯಾಗಿ ಎಂಥ ಬಲಿದಾನ! ಅರೇ ರಣವೀರ್ ಸಿಂಗ್ ದಯಾಳ್ನ ಕ್ಷಾತ್ರ ತೇಜ ಅದೆಷ್ಟು! ತಪನ್ ಚೌಧರಿ ಎಷ್ಟು ಅದ್ಭುತವಾಗಿ ತನ್ನ ಮನೆಗೆ ಪತ್ರ ಬರೆದ. ಅಬ್ದುಲ್ ಹಮೀದ್ ಖಾನ್ ಎಂಥ ದೊಡ್ಡ ದೇಶಭಕ್ತ ಅನ್ನುವ ಕಲ್ಪನೆಯನ್ನ ನಮ್ಮ ಮನೆ ಒಳಗಡೆ ಮಾಡ್ತಾ 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 ಈ ದೇಶದ ಸೈನಿಕನನ್ನ ನಾವು ನೀವು ಮರೀತಾ ಇದ್ದೀವಾ ಅಂತ ಅನೇಕ ಬಾರಿ ನಮಗನ್ಸುತ್ತೆ. 71ನೇ ಯುದ್ಧದಲ್ಲಿ ಮಾಣೆಕ್ ಶಾ ಅವರು ಈ ದೇಶಕ್ಕಾಗಿ ಭಾರತೀಯ ಸೈನಿಕರನ್ನ ತರಬೇತುಗೊಳಿಸ್ತಾ ಇರಬೇಕಾಗಿದ್ರೆ ಜನರಲ್ ಎಂ ಕಾರ್ಯಪ್ಪನವರು ಒಂದು ಪತ್ರ ಬರೀತಾರೆ. ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್, God and soldier all adore. When war is over and everything is righted, God is forgot and soldier slighted. ನಮ್ಮ ನಿಮ್ಮ ಅವಸ್ಥೆ ಅದೇ ಆಗ್ಬಿಟ್ಟಿದೆ. ಈ ದೇಶಕ್ಕಾಗಿ ಸೈನಿಕರ ಬಲಿದಾನ ಮಾಡಬೇಕು ನಿಜ, ಆದರೆ ಮತ್ತೆ 65ರ ಯುದ್ಧ, 71ರ ಯುದ್ಧ, 99ರ ಯುದ್ಧ ನಮ್ಮ ನಾಡಿನಲ್ಲಿ ಆಗಬಿಟ್ರೆ ಈ ದೇಶಕ್ಕಾಗಿ ಬದುಕುವ ಸಂಕಲ್ಪವನ್ನ ಮಾಡಿ ಸೈನ್ಯ ಸೇರುವ ಆ ಸೈನಿಕರ ಬಲಿದಾನ ಈ ದೇಶಕ್ಕೆ ಅಗತ್ಯ ಇಲ್ಲ. ನಮ್ಮ ದೇಶಕ್ಕೆ ಇವತ್ತು ಸೈನಿಕರು ಬಲಿದಾನ ಮಾಡಬೇಕಾಗಿಲ್ಲ, ನಮ್ಮ ದೇಶಕ್ಕಾಗಿ ಸೈನಿಕರು ಬದುಕಬೇಕಾಗಿದೆ. ಈ ದೇಶಕ್ಕಾಗಿ ಸೈನಿಕರ ಬದುಕಬೇಕು ಅಂತಂದರೆ ನಾವು ನೀವು ನಮ್ಮ ಸಮಾಜಕ್ಕೋಸ್ಕರ ಏನೋ ಒಂದಷ್ಟನ್ನು ಮಾಡಬೇಕಾಗಿದೆ. 1965ರ ಯುದ್ಧಕ್ಕೆ 50 ವರ್ಷಗಳು ತುಂಬುವಂತಹ ಹೊತ್ತಿನಲ್ಲಿ ನಮ್ಮ ನಾಡಿನ ಸೈನಿಕರ ಬಗ್ಗೆ ನಮ್ಮ ಮನೆಗಳಲ್ಲಿ ನಾವು ಯಾವತ್ತಾದರೂ ಮಕ್ಕಳ ಜೊತೆ ಮಾತಾಡ್ತೀವಾ? PK ಸಿನಿಮಾ ಹೇಗಾಯಿತು, ಬಜರಂಗಿ ಬಾಯಿಜಾನ್ ಹೇಗಾಯಿತು, ಗಬ್ಬರ್ ಹೇಗಾಯಿತು, ಬಾಹುಬಲಿಯನ್ನ ಕಟ್ಟಪ್ಪ ಯಾಕೆ ಕೊಂದ ಅನ್ನುವ ಪ್ರಶ್ನೆಗಳನ್ನೇ ನಮ್ಮ ಮನೆ ಮಕ್ಕಳ ಒಳಗಡೆ ತುರುಕಿಸ್ತಾ ಮಾನಸಿಕ ನಪುಂಸಕರನ್ನಾಗಿ ಮಾಡೋದ್ರ ಬದಲು ಈ ದೇಶದ ಉದಾತ್ತ ಚರಿತೆಯ ಸೈನಿಕ ಜೀವನ ಕಥೆಯನ್ನ ನಮ್ಮ ಮನೆಗಳಲ್ಲಿ ನಾವು ನೀವು ಆಲೋಚನೆ ಮಾಡ್ತೀವಿ ಅಂದರೆ 65ರ ಯುದ್ಧದ 50ನೇ ವರ್ಷಾಚರಣೆಯ ನೆಪದಲ್ಲಾದರೂ ನಮ್ಮನೆ ರಾಷ್ಟ್ರ ಕಟ್ಟುವ ಮನೆ ಆಗಲಿ, ನಮ್ಮನೆ ಬಿಸಿಲು ಮಳೆ ಚಳಿ ಗಾಳಿ ಎನ್ನದೆ, ಗುಡುಗು ಸಿಡಿಲಿನ ಹೆದರಿಕೆ ಇಲ್ಲದೆ, ಸುನಾಮಿ ಬರಗಳ ಕಲ್ಪನೆಯೇ ಇಲ್ಲದೆ, -47 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಜಗತ್ತಿನ 14,000 ಎತ್ತರ ಪ್ರದೇಶವಾದ ಶಿಖರ ಅಗ್ರದಲ್ಲಿ ಯುದ್ಧ ಮಾಡುವಂತಹ ನಮ್ಮ ನಾಡಿನ ಸೈನಿಕನನ್ನ ದಿನಕ್ಕೊಂದು ಬಾರಿಯಾದರೂ ಸ್ಮರಣೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ನಮಗೋಸ್ಕರ ನಾವು ನೀವೆಲ್ಲ ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಇವತ್ತಿನಿಂದ ನಮ್ಮ ವಾಹಿನಿಯ ಪ್ರೇರಣೆಯೋ ಅಥವಾ ಭಗವಂತ ಕೊಟ್ಟ ಚಿಂತನೆಯ ಫಲವೋ ಗೊತ್ತಿಲ್ಲ, ನಾವು ನೀವುಗಳೆಲ್ಲ ಭಗವಂತನ ಎದುರುಗಡೆ ಸಾಯಂಕಾಲ ಕೈ ಮುಗಿದು ನಿಂತಾಗ, ಮುಂಜಾನೆ ನಮಗಾಗಿ ಪ್ರಾರ್ಥಿಸುವಾಗ, ಓ ಭಗವಂತ, ನನ್ನ ನಾಡಿನ ಐಕ್ಯತೆಗಾಗಿ, ನನ್ನ ನಾಡಿನ ಅಖಂಡತೆಗಾಗಿ, ನನ್ನ ನಾಡಿನ ಸಾರ್ವಭೌಮತೆಗಾಗಿ ಗಡಿಯನ್ನ ಕಾಯುತ್ತಿರುವ 13,25,000 ಭಾರತೀಯ ಯೋಧರಿಗೆ ಆಯುಷ್ಯ, ಆರೋಗ್ಯ, ಶಕ್ತಿ, ಸಾಮರ್ಥ್ಯಗಳನ್ನು ಕೊಡೆಂದು ನಾವು ನೀವು ಯಾಕೆ ಪ್ರಾರ್ಥನೆ ಮಾಡಬಾರ್ದು? ಆಲೋಚನೆ ಮಾಡೋಣ. ಬಲಿದಾನದ ಕಥೆ ತುಂಬ ರೋಚಕವಾಗಿರುತ್ತೆ, ಆದರೆ ಬಲಿದಾನ ಅಷ್ಟೇ ಭೀಕರವಾಗಿರುತ್ತೆ. ಭೀಕರತೆಯ ಬಲಿದಾನ ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ಸಮಾಜಕ್ಕಾಗಿ ಬದುಕುವ ಸೈನಿಕ ಶಕ್ತಿಯನ್ನು ನೆನಪು ಮಾಡಿಕೊಂಡು ಈ ದೇಶವನ್ನು ಇವತ್ತಿಗೂ ಕಾಯುತ್ತಿರುವ 13,25,000 ಜವಾನರಿಗೆ ಕುಳಿತುಕೊಂಡಲ್ಲಿಂದಲೇ ಶುಭ ಹಾರೈಸೋಣ. 65ರ ಯುದ್ಧದ 50ನೆಯ ವರ್ಷಾಚರಣೆಯ ಕಲ್ಪನೆಯನ್ನು ನಮ್ಮ ಮನೆ ಮಕ್ಕಳಿಗೆ ತಿಳಿಸ್ಕೊಡೋಣ ಅನ್ನುವ ಆಲೋಚನೆಯೊಂದಿಗೆ ಮತ್ತೆ ನಾವು ನೀವು ಮುಂದಿನ ಸಂದರ್ಭಗಳಲ್ಲಿ ದೇಶಕ್ಕಾಗಿ ಒಂದಾಗುವ ಚಿಂತನೆಯೊಂದಿಗೆ ಶುಭ ದಿನ. ನಮಸ್ಕಾರ.